ಹರೇ ಕೃಷ್ಣ. ಹರೇ ಕೃಷ್ಣ ಕೇಳ್ತದಲ್ಲ? ಇವಾಗ ಕೇಳ್ತಿದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮ್ಗೆ ಲೆವೆಲ್ 3 ಕೃಷ್ಣ ಓದುವ ದೇವೋತ್ತಮ ಪರಮಪುರುಷ ಪುಸ್ತಕವನ್ನು ಓದುವ ತರಗತಿಗೆ ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ್ಲ ಇಲ್ಲಿ ಅಧ್ಯಕ್ಷರಾದ ರಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಮೊದಲಿಗೆ ಬಂದವರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿ ಮಿರಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾಮಹ್ಯಂ ದದಾತಿ ಸ್ವಾಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗೆ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಬಾಣಾಸುರನೊಡನೆ ಕೃಷ್ಣನ ಯುದ್ಧ. ಅದರಲ್ಲಿ ಬರೀ 1.5 ಪೇಜ್ 2 ಪೇಜ್ ಏನು ಉಳಿದಿದೆ, 2.5. ಓಕೆ. ವಿ ಮಂಗಳ ಮಾತಾಜಿ ಓದಿ. ಶಿವನು ಹೀಗೆ ಹೇಳಿದನು, ಅಲ್ಲಿಂದ ಓದಿ. ಹರೇ ಕೃಷ್ಣ. ಕೇಳ್ತದಲ್ಲ ನಾನು ಮಾತನಾಡುದು? ಕೇಳಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದಿ. ಇಲ್ಲವಾ? ಹರೇ ಕೃಷ್ಣ ಮಾತಾಜಿ. ದೊಡ್ಡದು ಮಾಡ್ಕೊಂತೀನಿ ಮಾತಾಜಿ. ಓಕೆ ಮಾತಾಜಿ ಪೇಜ್ ನಂಬರ್ ಪ್ಲೀಸ್. ಪೇಜ್ ನಂಬರ್ 479. ಹರೇ ಕೃಷ್ಣ ಮಾತಾಜಿ. ಓದಿ. ಶಿವನು ಹೀಗೆ ಹೇಳಿದನು, ಪ್ರಿಯ ಪ್ರಭುವೇ, ವೇದಗಳ ಸ್ತೋತ್ರಗಳು ನಿನ್ನನ್ನೇ ಪೂಜಿಸುತ್ತವೆ. ನಿನ್ನ ವಿಷಯವನ್ನು ತಿಳಿದವನು ನಿನ್ನ ಶಾಶ್ವತ ನಿಲಯದಲ್ಲಿ ನೀನು ಬ್ರಹ್ಮಜ್ಯೋತಿ ಎಂದಿದ್ದೀಯೇ ಎನ್ನುವುದನ್ನು ತಿಳಿಯದೆ ನಿರಾಕಾರ ಬ್ರಹ್ಮಜ್ಯೋತಿಯು ಅತ್ಯುನ್ನತ ಪರಮಸತ್ಯ ಎಂದು ಭಾವಿಸುತ್ತಾನೆ. ಆದ್ದರಿಂದ ಪ್ರಭು ನಿನ್ನನ್ನು ಪರಬ್ರಹ್ಮನ್ ಎಂದು ಕರೆಯುತ್ತಾರೆ. ನಿನ್ನನ್ನು ಗುರುತಿಸಲು ಪರಬ್ರಹ್ಮನ್ ಎನ್ನುವ ಮಾತನ್ನು ಭಗವದ್ಗೀತೆಯಲ್ಲಿ ಬಳಸಿದೆ.
ಆಕಾಶದಂತೆ ನೀನು ಸರ್ವವ್ಯಾಪಿ. ಯಾವುದೇ ಭೌತಿಕ ವಸ್ತುವಿನ ಪ್ರಭಾವಕ್ಕೆ ನೀನು ಸಿಲುಕದಿದ್ದರೂ ನನ್ನ ಹೃದಯಗಳಿಂದ ಭೌತಿಕ ಕಲ್ಮಶವನ್ನು ತೊಡೆದು ಹಾಕಿದ ಪ್ರಾಜ್ಞರು ಮಾತ್ರ ನಿನ್ನ ದಿವ್ಯರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬಲ್ಲರು. ಭಕ್ತರಿಗೆ ಮಾತ್ರ ನಿನ್ನ ಸಾಕ್ಷಾತ್ಕಾರವು ಸಾಧ್ಯ, ಬೇರಾರಿಗೂ ಸಾಧ್ಯವಿಲ್ಲ. ನಿನ್ನ ಪರಮ ಅಸ್ತಿತ್ವವನ್ನು ಪರಮ ಅಸ್ತಿತ್ವವನ್ನು ನಿರಾಕಾರವಾದಿಗಳು ಹೀಗೆ ಕಲ್ಪಿಸಿಕೊಳ್ಳುತ್ತಾರೆ. ಆಕಾಶವು ನಿನ್ನ ನಾಭಿಯಂತಿದೆ, ಅಗ್ನಿ ನಿನ್ನ ಬಾಯಿ, ನೀರು ನಿನ್ನ ವೀರ್ಯ, ಸ್ವರ್ಗಲೋಕಗಳು ನಿನ್ನ ಶಿರ, ದಿಕ್ಕುಗಳು ನಿನ್ನ ಕಿವಿಗಳು, ಊರ್ಧ್ವಲೋಕವು ನಿನ್ನ ಚರಣಕಮಲಗಳು, ಚಂದ್ರ ನಿನ್ನ ಮನಸ್ಸು, ಸೂರ್ಯನು ನಿನ್ನ ಕಣ್ಣು, ನಾನು ನಿನ್ನ ಅಹಂ ಆಗಿದ್ದೇನೆ, ಸಮುದ್ರವು ನಿನ್ನ ಉದರ, ಸ್ವರ್ಗದ ಅರಸ ಇಂದ್ರನು ನಿನ್ನ ಬಾಹು, ಮರಗಿಡಗಳು ನಿನ್ನ ದೇಹದ ಮೇಲಿನ ರೋಮಗಳು, ಮೋಡವು ನಿನ್ನ ತಲೆಗೂದಲು, ಬ್ರಹ್ಮದೇವನು ನಿನ್ನ ಬುದ್ಧಿಶಕ್ತಿ, ಪ್ರಜಾಪತಿಗಳೆಂದು ಕರೆಯುವ ಪೂರ್ವಿಕರು ನಿನ್ನ ಸಾಂಕೇತಿಕ ನಿರೂಪಣೆ, ಧರ್ಮವು ನಿನ್ನ ಹೃದಯ, ನಿನ್ನ ಪರಮ ಶರೀರದ ನಿರಾಕಾರ ಲಕ್ಷಣವನ್ನು ಜನರು ಹೀಗೆ ಕಲ್ಪಿಸಿಕೊಳ್ಳುತ್ತಾರೆ. ಆದರೆ ಕಡೆಯದಾಗಿ ನೀನೇ ಪರಮ ಪುರುಷನು. ನಿನ್ನ ಪರಮ ಶರೀರವು ನಿರಾಕಾರ ಲಕ್ಷಣವು, ನಿನ್ನ ಶಕ್ತಿಯೇ ಅಲ್ಪ ವಿಶ್ರುತ ರೂಪ ಮಾತ್ರ. ನಿನ್ನನ್ನು ಮೂಲ ಅಗ್ನಿಗೆ ಹೋಲಿಸುತ್ತಾರೆ. ವಿಶ್ರುತ ರೂಪಗಳು ನಿನ್ನ ಬೆಳಕು ಮತ್ತು ಎಲ್ಲೋಯ್ತು ಮಾತಾಜಿ? ಶಾಖ ನೋಡಿ, ಇಲ್ಲಿ ಕರ್ಸರ್ ತಂದಿಟ್ಟೆ. ಬೆಳಕು ಮತ್ತು ಶಾಖ. ಹರೇ ಶಿವನೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವಿ ಮಂಗಳ ಮಾತಾಜಿ, ಓದ್ತೀರಾ? ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಶಿವನು ಹೀಗೆ ಮುಂದುವರಿಸಿದನು. ಪ್ರಿಯ ಪ್ರಭು, ನೀನು ವಿಶ್ವದಲ್ಲಿ ಪ್ರಕಟನಾಗಿದ್ದರೂ ವಿಶ್ವದ ಬೇರೆ ಬೇರೆ ಭಾಗಗಳು ನಿನ್ನ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇವೆ. ನಿನ್ನ ಊಹಾತೀತ ಶಕ್ತಿಯಿಂದ ನೀನು ಅಂತರ್ಯಾಮಿಯೂ ಆಗಬಲ್ಲೆ, ವಿಶ್ವಾತ್ಮನೂ ಆಗಬಲ್ಲೆ. ನೀನು ನಿನ್ನ ನಿವಾಸವಾದ ಗೋಲೋಕ ವೃಂದಾವನದಲ್ಲಿಯೇ ಸದಾ ಇರುವೆಯಾದರೂ ನೀನು ಎಲ್ಲೆಲ್ಲಿಯೂ ಇದ್ದೀಯೇ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನಿನ್ನ ಭಕ್ತರನ್ನು ಕಾಪಾಡಲು ನೀನು ಆವಿರ್ಭವಿಸುತ್ತೀಯೇ. ಇದು ಇಡೀ ವಿಶ್ವದ ಭಾಗ್ಯವನ್ನು ತೋರಿಸುತ್ತದೆ. ವಿಶ್ವದ ಹಲವಾರು ಆಗುಹೋಗುಗಳನ್ನು ನಿನ್ನ ಕೃಪೆಯಿಂದಲೇ ದೇವತೆಗಳೆಲ್ಲ ನಿರ್ವಹಿಸುತ್ತಾರೆ. 7 ಊರ್ಧ್ವಲೋಕಗಳನ್ನು ಪಾಲಿಸುತ್ತಿರುವುದು ನಿನ್ನ ಕೃಪೆಯೇ. ಸೃಷ್ಟಿಯ ಅಂತ್ಯದಲ್ಲಿ ದೇವತೆಗಳಾಗಲಿ ಮನುಷ್ಯರಾಗಲಿ ಕೆಲವರ್ಗದ ಪ್ರಾಣಿಗಳಾಗಲಿ ನಿನ್ನ ಶಕ್ತಿಗಳ ಅಭಿವ್ಯಕ್ತಿಗಳೂ ನಿನ್ನಲ್ಲಿ ಪ್ರವೇಶಿಸಬೇಕು. ಬ್ರಹ್ಮಾಂಡದ ತಕ್ಷಣದ ಅಥವಾ ದೂರವಾದ ಕಾರಣಗಳೆಲ್ಲ ಅಸ್ತಿತ್ವದ ವಿಶಿಷ್ಟ ಲಕ್ಷಣಗಳಲ್ಲದೆ ನಿನ್ನಲ್ಲಿ ಅಸ್ತಿತ್ವದಲ್ಲಿ ಇರುತ್ತವೆ. ಕಡೆಗೆ ನಿನ್ನ ಸಮಾನವಾಗಿ ಅಥವಾ ನಿನಗೆ ಅಧೀನವಾಗಿ ಇರುವ ಬೇರಾವುದೇ ವಸ್ತುವಿಗೂ ನಿನಗೂ ಭೇದದ ಸಾಧ್ಯತೆಯೇ ಇಲ್ಲ. ಏಕಕಾಲದಲ್ಲಿ ನೀನು ಬ್ರಹ್ಮಾಂಡ ಮತ್ತು ಅದರ ಘಟಕಾಂಶಗಳ ಕಾರಣ. ಮಾತಾಜಿ, ನೀನು ಪರಮ ಅಖಂಡತೆಯು, ನೀನು ಅದ್ವಿತೀಯ. ಇಂದ್ರಿಯ ಗ್ರಾಹ್ಯವಾದ ಅಭಿವ್ಯಕ್ತಿಯಲ್ಲಿ 3 ಹಂತಗಳಿವೆ: ಪ್ರಜ್ಞೆಯ ಹಂತ, ಕನಸಿನಲ್ಲಿ ಅರೆಪ್ರಜ್ಞೆಯ ಹಂತ ಮತ್ತು ಪ್ರಜ್ಞಾರಾಹಿತ್ಯದ ಹಂತ. ಆದರೆ ನೀನು ಅಸ್ತಿತ್ವದ ಈ 3 ಹಂತಗಳನ್ನು ಮೀರಿದವನು. ಆದುದರಿಂದ ನೀನು 4ನೆಯ ಆಯಾಮವೊಂದರಲ್ಲಿ ಇರುತ್ತೀಯೇ. ನೀನು ಕಾಣಿಸಿಕೊಳ್ಳುವುದು ಮತ್ತು ಮರೆಯಾಗುವುದು ನಿನ್ನಲ್ಲದೆ ಬೇರೆ ಏನನ್ನೂ ಅವಲಂಬಿಸಿಲ್ಲ. ಪ್ರತಿಯೊಂದರ ಪರಮ ಕಾರಣನು ನೀನೇ. ಆದರೆ ನಿನಗೆ ಕಾರಣವೆಂಬುದಿಲ್ಲ. ನಿನ್ನ ಆವಿರ್ಭಾವಕ್ಕೆ ಮತ್ತು ಮರೆಯಾಗುವುದಕ್ಕೆ ನೀನೇ ಕಾರಣನು. ನಿನ್ನ ಸ್ಥಾನವು ಅಲೌಕಿಕವಾದರೂ ನಿನ್ನ 6 ಶ್ರೀಮಂತಿಕೆಗಳನ್ನು ತೋರಿ ನಿನ್ನ ದಿವ್ಯ ಗುಣಗಳನ್ನು ಪ್ರಕಟಪಡಿಸಲು ಮೀನು, ಆಮೆ, ಕಾಡುಹಂದಿ, ನರಸಿಂಹ, ಕೇಶವ ಮೊದಲಾಗಿ ಬೇರೆ ಬೇರೆ ಅವತಾರಗಳನ್ನೆತ್ತುತ್ತಿದ್ದೀಯೇ. ನಿನ್ನ ಬೇರೆ ಬೇರೆ ಅಭಿವ್ಯಕ್ತಿಗಳಿಂದ ಬೇರೆ ಬೇರೆ ಜೀವಿಗಳಾಗಿ ಆವಿರ್ಭಾವ ಹೊಂದಿದ್ದೀಯೇ. ನಿನ್ನ ಅಂತರ್ಶಕ್ತಿಯಿಂದ ನೀನು ವಿಷ್ಣುವಿನ ಬೇರೆ ಬೇರೆ ಅವತಾರಗಳಾಗಿ ಕಾಣಿಸಿಕೊಳ್ಳುತ್ತೀಯೇ ಮತ್ತು ನಿನ್ನ ಬಹಿರಂಗ ಶಕ್ತಿಯಿಂದ ನೀನು ಇಂದ್ರಿಯ ಗ್ರಾಹ್ಯವಾದ ಪ್ರಪಂಚವಾಗಿ ಕಾಣಿಸಿಕೊಳ್ಳುತ್ತೀಯೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಮೊನ್ನೆ ಸಹ ಓದಿದ್ದೇವೆ ಅಲ್ಲ? ಹರೇ ಕೃಷ್ಣ ಮಾತಾಜಿ, ಇದು ಓದಿ ಆಗಿದೆ ಮಾತಾಜಿ.
ಆಗಿದೆ. ಆಗಿತ್ತು ಮಾತಾಜಿ ಶನಿವಾರ. ಮೊದಲನೇ ಅಧ್ಯಾಯ ಇವತ್ತು ಮಾತಾಜಿ. ಮಾತಾಜಿ 480 ಪೇಜ್ ಹೋಗಿ. 480 80 ಅದೇ ಸೇಮ್ ಪೇಜಲ್ಲಿ ಇದ್ದೇನೆ. ಅಲ್ಲ, ಸಾಮಾನ್ಯ ಮನುಷ್ಯನ ಕಣ್ಣುಗಳಿಗೆ. ಹೌದೌದು, ಇನ್ನು ಅಲ್ಲಿಂದಲೇ ಓದ್ಲಿಕ್ಕೆ. ಅಲ್ಲಿಂದ ಓದ್ಬೇಕು. ಶಿವಗಂಗಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸಾಮಾನ್ಯ ಮನುಷ್ಯನ ಕಣ್ಣುಗಳಿಗೆ ಮೋಡ ಕವಿದ ದಿನದಂದು ಮತ್ತು ಸೂರ್ಯನು ಮರೆಯಾಗಿರುವನೆಂದು ಕಾಣುತ್ತದೆ. ಆದರೆ ವಾಸ್ತವಾಂಶವೆಂದರೆ ಸೂರ್ಯ ಪ್ರಕಾಶವೇ ಮೋಡವನ್ನುಂಟು ಮಾಡುವುದರಿಂದ ಸಮಗ್ರ ಆಕಾಶಕ್ಕೆ ಮೋಡ ಕವಿದಿದ್ದರೂ ಸೂರ್ಯನನ್ನು ಮರೆ ಮಾಡುವುದು ಸಾಧ್ಯವೇ ಇಲ್ಲ. ಹಾಗೆಯೇ ಮಂದಮತಿಗಳು ದೇವರಿಲ್ಲ ಎಂದು ವಾದಿಸುತ್ತಾರೆ. ಆದರೆ ಬೇರೆ ಬೇರೆ ಜೀವಿಗಳ ಅಭಿವ್ಯಕ್ತಿ ಮತ್ತು ಅವರ ಚಟುವಟಿಕೆಗಳು ಕಣ್ಣಿಗೆ ಕಂಡಾಗ ಜ್ಞಾನಿಗಳು ನೀನು ಪ್ರತಿಯೊಂದು ಅಣುವಿನಲ್ಲಿಯೂ ಇರುತ್ತೀಯೇ ಎನ್ನುವುದನ್ನು ಮತ್ತು ನಿನ್ನ ಬಹಿರಂಗ ಮತ್ತು ತಟಸ್ಥ ಶಕ್ತಿಗಳ ಮಾಧ್ಯಮದಿಂದ ನಿನ್ನನ್ನು ಕಾಣುತ್ತಾರೆ. ಅತ್ಯಂತ ಜ್ಞಾನಿಗಳಾದ ಭಕ್ತರು ನಿನ್ನ ಮಿತಿಯಿಲ್ಲದ ಶಕ್ತಿಯುತ ಚಟುವಟಿಕೆಗಳ ಅನುಭವವನ್ನು ಪಡೆಯುತ್ತಾರೆ. ಆದರೆ ನಿನ್ನ ಬಹಿರಂಗ ಶಕ್ತಿಯ ಪ್ರಭಾವದಿಂದ ಗೊಂದಲಕ್ಕೀಡಾದವರು ತಮ್ಮನ್ನು ಈ ಭೌತಿಕ ಜಗತ್ತಿನೊಂದಿಗೆ ಗುರುತಿಸಿಕೊಂಡು ಸಮಾಜ, ಸ್ನೇಹ ಮತ್ತು ಪ್ರೇಮಗಳಿಗೆ ಅಂಟಿಕೊಳ್ಳುತ್ತಾರೆ. ಹೀಗೆ ಅವರು ಭೌತಿಕ ಅಸ್ತಿತ್ವದ ತ್ರಿಬಾಧೆಗಳನ್ನು ಅಪ್ಪಿಕೊಳ್ಳುತ್ತಾರೆ ಮತ್ತು ಸುಖ ದುಃಖಗಳ ದ್ವಂದ್ವಕ್ಕೆ ಒಳಗಾಗುತ್ತಾರೆ. ಕೆಲವೊಮ್ಮೆ ಅವರು ಮೋಹಸಾಗರದಲ್ಲಿ ಮುಳುಗಿ ಹೋಗುತ್ತಾರೆ, ಕೆಲವೊಮ್ಮೆ ಅದರಿಂದ ಹೊರಬರುತ್ತಾರೆ. ಪ್ರಿಯ ಪ್ರಭುವೆ, ನಿನ್ನ ಕರುಣೆ ಮತ್ತು ಕೃಪೆಗಳಿಂದ ಮಾತ್ರ ಜೀವಿಗಳಿಗೆ ಮನುಷ್ಯ ಜನ್ಮವು ಲಭ್ಯವಾಗುತ್ತದೆ. ಭೌತಿಕ ಅಸ್ತಿತ್ವದ ದುಃಖದ ಸ್ಥಿತಿಯಿಂದ ಪಾರಾಗಲು ಇದೊಂದು ಅವಕಾಶ. ಆದರೂ ಮನುಷ್ಯ ಜನ್ಮವು ದೊರೆತರೂ ಇಂದ್ರಿಯಗಳನ್ನು ನಿಯಂತ್ರಿಸಲಾದವರನ್ನು ಇಂದ್ರಿಯ ಸುಖದ ಅಲೆಗಳು ಒಡೆದುಕೊಂಡು ಹೋಗುತ್ತವೆ. ಆದುದರಿಂದ ಅವನು ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆದು ನಿನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಲಾರ. ಇಂತಹ ಮನುಷ್ಯನ ಬದುಕು ದುರಾದೃಷ್ಟದ ಬದುಕು. ಇಂತಹ ತಮಸ್ಸಿನ ಬಾಳನ್ನು ಬಾಳುತ್ತಿರುವವನು ನಿಶ್ಚಯವಾಗಿಯೂ ತನಗೆ ಮೋಸ ಮಾಡಿಕೊಳ್ಳುತ್ತಾನೆ ಮತ್ತು ಇತರರಿಗೂ ಮೋಸ ಮಾಡುತ್ತಾನೆ. ಆದುದರಿಂದ ಕೃಷ್ಣ ಪ್ರಜ್ಞೆ ಇಲ್ಲದ ಮನುಷ್ಯ ಸಮಾಜವು ಮೋಸ ಮಾಡುವವರ ಮತ್ತು ಮೋಸ ಹೋಗುವವರ ಸಮಾಜ ಮಾತ್ರ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಶೇಷಮ್ಮ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಭು, ನೀನು ಎಲ್ಲ ಜೀವಿಗಳ ಪರಮ ಪ್ರಿಯ ಪರಮಾತ್ಮ ಮತ್ತು ಎಲ್ಲದರ ಪರಮ ನಿಯಂತ್ರಕ. ಸದಾ ಮಾಯೆಯಲ್ಲಿರುವವನು ಸಾವಿಗೆ ಹೆದರುತ್ತಾನೆ. ಇಂದ್ರಿಯ ಸುಖಕ್ಕೆ ಅಂಟಿಕೊಂಡವನು ತಾನಾಗಿಯೇ ದುಃಖಕರ ಭೌತಿಕ ಅಸ್ತಿತ್ವವನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಇಂದ್ರಿಯ ಸುಖದ ಬರಿಯ ಭ್ರಾಂತಿಯ ಬೆಳಕನ್ನು ಹುಡುಕಿಕೊಂಡು ಅಲೆದಾಡುತ್ತಾನೆ. ಅವನು ವಿಷವನ್ನು ಕುಡಿದು ಅಮೃತವನ್ನು ತಿರಸ್ಕರಿಸುತ್ತಾನೆ. ಆದುದರಿಂದ ಅವನು ಅತ್ಯಂತ ಮೂರ್ಖನು. ಪ್ರಿಯ ಪ್ರಭುವೆ, ನಾನು ಮತ್ತು ಬ್ರಹ್ಮನು ಸೇರಿದಂತೆ ಎಲ್ಲಾ ದೇವತೆಗಳು ತಮ್ಮ ಹೃದಯದಿಂದ ಈ ಜಗತ್ತಿನ ಮೋಹವನ್ನು ತೊಡೆದು ಹಾಕಿರುವ ಸಂತರು, ಪ್ರಾಜ್ಞರು ನಿನ್ನ ಕೃಪೆಯಿಂದ ಮನಪೂರ್ತಿಯಾಗಿ ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆದಿದ್ದೇವೆ. ನೀನೇ ಪರಮಪ್ರಭು, ನಮ್ಮೆಲ್ಲರ ಅತ್ಯಂತ ಪ್ರೇಮದ ಪ್ರಾಣ, ಆತ್ಮ ಎಂದು ನಾವು ಒಪ್ಪಿಕೊಂಡಿರುವುದರಿಂದ ನಿನ್ನಲ್ಲಿ ಆಶ್ರಯ ಪಡೆದಿದ್ದೇವೆ. ನೀನು ಬ್ರಹ್ಮಾಂಡದ ಮೂಲ ಕಾರಣನು, ನೀನು ಪರಮ ಪಾಲಕನು. ಆದರೆ ಅದರ ವಿನಾಶಕ್ಕೂ ನೀನೇ ಕಾರಣನು. ನೀನು ಎಲ್ಲರಿಗೆ ಸಮಾನನು, ಪ್ರತಿ ಜೀವಿಯ ಅತ್ಯಂತ ಶಾಂತಿಯುತ ಪರಮ ಮಿತ್ರ. ನಮ್ಮಲ್ಲಿ ಪ್ರತಿಯೊಬ್ಬನಿಗೂ ನೀನು ಏಕ ರೀತಿಯಲ್ಲಿ ಪೂಜಾರ್ಹನು. ಪ್ರಿಯ ಪ್ರಭು, ಈ ಭೌತಿಕ ತೊಡಕುಗಳಿಂದ ನಾವು ಬಿಡುಗಡೆ ಹೊಂದಲು ಸಾಧ್ಯವಾಗುವಂತೆ ಸದಾ ನಿನ್ನ ದಿವ್ಯ ಸೇವೆಯಲ್ಲಿ ನಿರತರಾಗಿರುವುದು ಸಾಧ್ಯವಾಗಲಿ. ಕಡೆಯದಾಗಿ ಪ್ರಭು, ಈ ಸಂಗತಿಯನ್ನು ನಿನಗೆ ಹೇಳ ಬಯಸುತ್ತೇನೆ. ಈ ಬಾಣಾಸುರನು ನನಗೆ ಬಹುಪ್ರಿಯನಾದವನು, ನನಗೆ ಬಹು ಮೌಲಿಕವಾದ ಸೇವೆಯನ್ನು ಸಲ್ಲಿಸಿದ್ದಾನೆ. ಆದುದರಿಂದ ಅವನು ಸದಾ ಸುಖವಾಗಿರುವುದನ್ನು ಕಾಣಲು ನಾನು ಬಯಸುತ್ತೇನೆ. ಅವನ ವಿಷಯದಲ್ಲಿ ಸಂತೋಷಪಟ್ಟ ನಾನು ಅವನಿಗೆ ಕ್ಷೇಮದ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಪ್ರಭು, ಅವನ ಪೂರ್ವಜರಾದ ಪ್ರಹ್ಲಾದ ಮಹಾರಾಜರು ಮತ್ತು ಬಲಿ ಮಹಾರಾಜರಿಗೆ ನೀನು ಒಲಿದಂತೆಯೇ ಇವನಿಗೂ ಒಲಿಯಬೇಕೆಂದು ನಿನ್ನನ್ನು ಪ್ರಾರ್ಥಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಪ್ರವೀಣ ಮಾತಾಜಿ ಓದಿ.
ವಾಕಿಂಗ. ಪದ್ಮ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದಿ. ಮಾತಾಜಿ ಯಾರು ಓದ್ದು? ಪ್ರವೀಣ ಮಾತಾಜಿ ಓದಿ. ಸರಿ. ಶಿವನ ಪ್ರಾರ್ಥನೆಯನ್ನು ಕೇಳಿ ಕೃಷ್ಣನು ಅವನನ್ನು ಭಗವಾನ್ ಎಂದು ಸಂಬೋಧಿಸಿ ಹೀಗೆ ಹೇಳಿದನು: ಪ್ರೀತಿಯ ಭಗವಾನ್ ಶಿವ, ನಿನ್ನ ಮಾತುಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಬಾಣಾಸುರನ ವಿಷಯದಲ್ಲಿ ನಿನ್ನ ಅಪೇಕ್ಷೆಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಬಾಣಾಸುರನು ಬಲಿಯ ಮಗ. ಆದುದರಿಂದ ನಾನು ಕೊಟ್ಟಿರುವ ವಾಗ್ದಾನದಂತೆ ಅವನನ್ನು ಕೊಲ್ಲುವಂತಿಲ್ಲ ಎಂದು ನನಗೆ ತಿಳಿದಿದೆ. ಪ್ರಹ್ಲಾದನಿಗೂ ನಾನು ಅವನ ಕುಟುಂಬದಲ್ಲಿ ಜನಿಸುವ ಯಾವ ರಾಕ್ಷಸನನ್ನೂ ಕೊಲ್ಲುವುದಿಲ್ಲ ಎಂದು ಮಾತು ಕೊಟ್ಟಿದ್ದೇನೆ. ಆದುದರಿಂದ ಬಾಣಾಸುರನನ್ನು ಕೊಲ್ಲದೆ ಅವನ ಹುಸಿ ಪ್ರತಿಷ್ಠೆಯು ಅವನನ್ನು ಬಿಡುವಂತೆ ಅವನ ಬಾವುಗಳನ್ನು ಮಾತ್ರ ಕತ್ತರಿಸಿದ್ದೇನೆ. ಅವನು ಭಾರೀ ಸಂಖ್ಯೆಯ ಸೈನಿಕರನ್ನು ನೇಮಿಸಿಕೊಂಡಿದ್ದ. ಅವರಿಂದ ಭೂಮಿಯ ಭಾರವು ಹೆಚ್ಚಿತ್ತು. ಆ ಭಾರವನ್ನು ಇಳಿಸಲು ನಾನು ಅವರನ್ನೆಲ್ಲ ಕೊಂದಿದ್ದೇನೆ. ಈಗ ಅವನಿಗೆ 4 ಬಾವುಗಳಿವೆ. ಅವನಿಗೆ ಮರಣವಿಲ್ಲ. ಅವನಿಗೆ ಪ್ರಾಪಂಚಿಕ ಸುಖ ದುಃಖಗಳ ಬಾಧೆ ಇರುವುದಿಲ್ಲ. ಭಗವಾನ್, ನಿನ್ನ ಪರಮ ಭಕ್ತರಲ್ಲಿ ಅವನು ಒಬ್ಬ ಎಂದು ನನಗೆ ತಿಳಿದಿದೆ. ಇನ್ನು ಮುಂದೆ ಅವನು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ ಎಂದು ನೀನು ನಿಶ್ಚಿಂತನಾಗಿರಬಹುದು. ಓದುದ ಮಾತಾಜಿ? ಒಂದು ಪ್ಯಾರ ಓದಿ. ಬಾಣಾಸುರನನ್ನು ಕೃಷ್ಣನು ಈ ರೀತಿ ಆಶೀರ್ವದಿಸಿದಾಗ ಅವನು ಪ್ರಭುವಿನ ಮುಂದೆ ಬಂದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ತಲೆ ಬಾಗಿಸಿದನು. ಅನಿರುದ್ಧನನ್ನು ತನ್ನ ಮಗಳು ಉಷೆಯನ್ನು ಒಂದು ಸುಂದರ ರಥದಲ್ಲಿ ಬರಮಾಡಿಕೊಂಡು ಕೃಷ್ಣನಿಗೆ ಒಪ್ಪಿಸಿದನು. ಕೃಷ್ಣನು ಅವರನ್ನು ಬರಮಾಡಿಕೊಂಡನು. ಶಿವನ ಆಶೀರ್ವಾದದಿಂದಾಗಿ ಅವರಿಬ್ಬರು ಪ್ರಾಪಂಚಿಕವಾಗಿ ತುಂಬಾ ಶ್ರೀಮಂತರಾದರು. ಮುಂದೆ ಒಂದು ಅಕ್ಷೌಣಿ ಸೈನಿಕರ ಸೈನ್ಯವನ್ನಿಟ್ಟುಕೊಂಡು ಕೃಷ್ಣನು ದ್ವಾರಕೆಗೆ ಪ್ರಯಾಣ ಮಾಡಿದನು. ಕೃಷ್ಣನು ಅನಿರುದ್ಧ ಮತ್ತು ಉಷೆಯರೊಂದಿಗೆ ಬಹು ಶ್ರೀಮಂತಿಕೆಯಿಂದ ಹಿಂದಿರುಗುತ್ತಿದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿದ ದ್ವಾರಕೆಯ ಪುರ ಜನರು ನಗರದ ಮೂಲೆ ಮೂಲೆಯನ್ನು ಧ್ವಜಗಳು, ತಳಿರು ತೋರಣಗಳು ಮತ್ತು ಮಾಲೆಗಳಿಂದ ಅಲಂಕರಿಸಿದರು. ಎಲ್ಲ ದೊಡ್ಡ ಬೀದಿಗಳು ಸಂಧಿಸುವ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ಶ್ರೀಗಂಧವನ್ನು ಬೆರೆಸಿದ ನೀರನ್ನು ಚಿಮುಕಿಸಿದರು. ಎಲ್ಲೆಲ್ಲೂ ಶ್ರೀಗಂಧದ ಸುವಾಸನೆಯೇ. ತಮ್ಮ ಸ್ನೇಹಿತರು ಮತ್ತು ಬಂಧುಗಳೊಡನೆ ಪೌರರು ಕೃಷ್ಣನನ್ನು ಬಹು ವೈಭವದಿಂದ ಮತ್ತು ಸಂಭ್ರಮದಿಂದ ಬರಮಾಡಿಕೊಂಡರು. ಪ್ರಭುವನ್ನು ಬರಮಾಡಿಕೊಳ್ಳಲು ಶಂಖಗಳು, ನಗಾರಿಗಳು ಮತ್ತು ಕಹಳೆಗಳ ಕೋಲಾಹಲವಾಯಿತು. ಹೀಗೆ ದೇವೋತ್ತಮ ಪರಮ ಪುರುಷನು ರಾಜಧಾನಿಯಾದ ದ್ವಾರಕೆಯನ್ನು ಪ್ರವೇಶಿಸಿದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಪದ್ಮ ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಶಿವ ಮತ್ತು ಕೃಷ್ಣರ ಕಾಳಗದ ನಿರೂಪಣೆಯು ಸಾಮಾನ್ಯ ಕಾಳಗಗಳ ನಿರೂಪಣೆಯಂತೆ ಅಶುಭವಲ್ಲ ಎಂದು ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಆಶ್ವಾಸನೆ ಕೊಟ್ಟರು. ಇದಕ್ಕೆ ಪ್ರತಿಯಾಗಿ ಕೃಷ್ಣ ಮತ್ತು ಶಿವರ ನಡುವಿನ ಕಾಳಗವನ್ನು ಪ್ರಾತಃ ಕಾಲದಲ್ಲಿ ಸ್ಮರಿಸಿಕೊಂಡು ಕೃಷ್ಣನ ವಿಜಯಕ್ಕಾಗಿ ಸಂತೋಷಪಟ್ಟರೆ ಅಂತಹ ಮನುಷ್ಯನಿಗೆ ತನ್ನ ಬದುಕಿನ ಹೋರಾಟದಲ್ಲಿ ಎಲ್ಲಿಯೂ ಸೋಲಾಗುವುದಿಲ್ಲ. ಬಾಣಾಸುರನು ಕೃಷ್ಣನೊಡನೆ ಕಾಳಗ ಮಾಡಿ ಅನಂತರ ಶಿವನ ಕೃಪೆಯಿಂದ ಉಳಿದುಕೊಂಡದ್ದು. ಪರಮಪ್ರಭು ಕೃಷ್ಣನ ಅನುಮತಿ ಇಲ್ಲದೆ ದೇವತೆಗಳನ್ನು ಪೂಜಿಸುವವರಿಗೆ ಯಾವ ವರವೂ ಲಭ್ಯವಾಗುವುದಿಲ್ಲ ಎಂಬ ಭಗವದ್ಗೀತೆಯ ಮಾತನ್ನು ದೃಢಪಡಿಸುತ್ತದೆ. ಬಾಣಾಸುರನು ಶಿವನು ಪರಮ ಭಕ್ತನಾದರೂ ಕೃಷ್ಣನ ಕೃಪೆಯಿಂದ ಸಾಯುವುದರಲ್ಲಿದ್ದಾಗ ಶಿವನು ಅವನನ್ನು ಉಳಿಸಲಾಗಲ್ಲ ಎನ್ನುವುದನ್ನು ಈ ನಿರೂಪಣೆಯಲ್ಲಿ ಕಾಣುತ್ತೇವೆ. ಆದರೆ ತನ್ನ ಭಕ್ತನ್ನು ಬೇಕೆಂದು ಶಿವನು ಕೃಷ್ಣನಿಗೆ ವಿನಂತಿ ಮಾಡಿದನು ಮತ್ತು ಪ್ರಭುವು ಒಪ್ಪಿಕೊಂಡನು. ಇದು ಕೃಷ್ಣನ ಸ್ಥಾನ. ಭಗವದ್ಗೀತೆಯಲ್ಲಿ ಇದನ್ನು ಹೇಳುವಾಗ ಬಳಸಿರುವ ಶಬ್ದಗಳು ಇವು: ಮಯೇವ ವಿತಾನ್ ಇಥಾನ್. ಹೀಗೆಂದರೆ ಪರಮಪ್ರಭುವಿನ ಅನುಮತಿ ಇಲ್ಲದೆ ಯಾವ ದೇವತೆಯು ತನ್ನನ್ನು ಪೂಜೆ ಮಾಡುವವನಿಗೆ ಯಾವುದೇ ವರವನ್ನು ಕೊಡುವಂತಿಲ್ಲ. ಬಾಣಾಸುರನೇ ಕೃಷ್ಣನ ಯುದ್ಧ ಎಂಬ 62ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ರಾಮ 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 ಹರೇ ರಾಮ ಹರೇ 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 ಹರೇ. ಹರೇ.
ಸಾಮಾನ್ಯ ಮನುಷ್ಯನ ಕಣ್ಣುಗಳಿಗೆ ಮೋಡ ಕವಿದ ದಿನದಂದು ಸೂರ್ಯ ಮರೆಯಾಗ್ತಾನೆ, ಮರೆಯಾಗುವುದಂತೆ ಕಾಣ್ತಾನೆ ನಮಗೆ ಅಷ್ಟೇ. ಅಂದ್ರೆ ಸೂರ್ಯ ಪ್ರಕಾಶ ಅದು ಮೋಡವನ್ನು ಉಂಟು ಮಾಡುವುದರಿಂದ ಸಮಗ್ರ ಆಕಾಶಕ್ಕೆ ಮೋಡ ಬಂದಿದೆ, ಕವಿದಿದ್ರು ಕೂಡ ಸೂರ್ಯನನ್ನು ಯಾರಿಗೂ ಮರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಹಾಗೆ ಇಲ್ಲಿ ಮಂದಮತಿಗಳು ದೇವರಿಲ್ಲ ಅಂತ ಹೇಳಿ ವಾದಿಸ್ತಾರೆ. ಆದ್ರೆ ಎಲ್ಲಾ ಜೀವಿಗಳಲ್ಲಿ, ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ತರದ ಅಭಿವ್ಯಕ್ತಿ ಮತ್ತು ಅವರ ಚಟುವಟಿಕೆಗಳಿಗೆ ಕಣ್ಣಿಗೆ ಕಂಡಾಗ ಜ್ಞಾನಿಗಳು ನೀನು ಪ್ರತಿಯೊಂದು ಅಣುವಿನಲ್ಲಿ ಕೂಡ ಇರುತ್ತೀಯಾ ಎನ್ನುವುದನ್ನು ಆ ಬಹಿರಂಗ ಮತ್ತೆ ತಟಸ್ಥ ಶಕ್ತಿಗಳ ಮಾಧ್ಯಮದಿಂದ ಭಗವಂತನನ್ನು ಎಲ್ಲರೂ ಕಾಣ್ತಾರೆ. ಅತ್ಯಂತ ಜ್ಞಾನಿಗಳಾದ ಭಕ್ತರು ಭಗವಂತನ ಆ ಮಿತಿ ಇಲ್ಲದ ಆ ಶಕ್ತಿಯುತ ಚಟುವಟಿಕೆಗಳಿಂದ ಆನಂದವನ್ನು ಅವರು ಪಡೆಯುತ್ತಾರೆ. ಬಹಿರಂಗ ಶಕ್ತಿಯ ಪ್ರಭಾವಕ್ಕೆ ಒಳಗಾದವರು ಗೊಂದಲಕ್ಕೆ ಒಳಗಾಗ್ತಾರೆ. ಆಮೇಲೆ ಈ ಭೌತಿಕ ಜಗತ್ತಿನಲ್ಲಿ ಅವರು ಗುರುತಿಸಿಕೊಂಡು ಈ ಸಮಾಜ, ಸ್ನೇಹ, ಪ್ರೇಮ ಇವುಗಳಿಗೆಲ್ಲ ಅಂಟಿಕೊಂಡು ಬಿಡ್ತಾರೆ. ಇದೇ ಈ ತರದ ಸಮಾಜ, ಸ್ನೇಹ, ಪ್ರೇಮ ಎಂಬ ಈ 3 ಬಾಧೆಗಳು ಅವರನ್ನು ಅಂಟಿಕೊಳ್ತಾರೆ. ಅವರು ಆ ಭೌತಿಕ ಸುಖ ದುಃಖಕ್ಕೆ ಅವರು ಆ ದ್ವಂದ್ವಕ್ಕೆ ಒಳಗಾಗ್ತಾರೆ. ನಂತರ ಅವರು ಮೋಹ ಆ ಪ್ರೀತಿ ಎಂಬ ಸಾಗರದಲ್ಲಿ ಮುಳುಗಿ ಹೋಗಿರ್ತಾರೆ. ಕೆಲವೊಮ್ಮೆ ಅದರಿಂದ ಅವರು ಹೊರಗೆ ಬರ್ತಾರೆ. ಇಲ್ಲಿ ಪ್ರಿಯ ಪ್ರಭುವೆ, ನಿನ್ನ ಕರುಣೆ ಮತ್ತೆ ಕೃಪೆ, ಅದರಿಂದ ಮಾತ್ರ ಈ ಜೀವಿಗಳಿಗೆ ಈ ಮನುಷ್ಯ ಜನ್ಮವು ಲಭ್ಯವಾಗ್ತದೆ. ಈ ಭೌತಿಕ ಅಸ್ತಿತ್ವದ ದುಃಖದಿಂದ ಪಾರಾಗಬೇಕಾದ್ರೆ ಇದೇ ಈ ಮಾನವ ಜನ್ಮ ಒಂದೇ ಅವಕಾಶ. ಈ ಮಾನವ ಜನ್ಮ ದೊರೆತರೂ ಕೂಡ ಇಲ್ಲಿ ಇಂದ್ರಿಯಗಳನ್ನು ನಿಯಂತ್ರಿಸಲಾಗದವನನ್ನು ಇಂದ್ರಿಯ ಸುಖಗಳು, ಆ ಸುಖದ ಅಲೆ ಅದು ಒಡೆದುಕೊಂಡು ಹೋಗ್ತದೆ. ನಿನ್ನ ಚರಣ ಕಮಲದಲ್ಲಿ ಯಾರು ಆಶ್ರಯ ಪಡೆದು ನಿನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ಯಾರು ನಿರತನಾಗಲಾರ. ಯಾಕೆಂದ್ರೆ ಇಲ್ಲಿ ಅವರನ್ನು ಎಲ್ಲ ಇಂದ್ರಿಯ ಸುಖದ ಅಲೆಗಳು ನಿಯಂತ್ರಿಸಲಾಗುವುದಿಲ್ಲ. ಅದಕ್ಕೆ ಅವರಿಗೆ ಭಗವಂತನ ಆ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಲು ಆಗುವುದಿಲ್ಲ, ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗ್ಲಿಕ್ಕೂ ಕೂಡ ಆಗುವುದಿಲ್ಲ. ಇಂತಹ ಮನುಷ್ಯನ ಬದುಕು ಅದು ದುರಾದೃಷ್ಟದ ಬದುಕು. ಇದು ತಮಸ್ಸು ಗುಣದಲ್ಲಿ ಇರುವಂತಹವನು. ಅವನು ಬಾಳ್ತಾ ಇದ್ದಾನೆ, ನಿಶ್ಚಯವಾಗಿ ಅವನಿಗೆ ಅವನೇ ಮೋಸ ಮಾಡಿಕೊಳ್ತಾನೆ, ಇತರರಿಗೂ ಕೂಡ ಮೋಸ ಮಾಡ್ತಾನೆ. ಕೃಷ್ಣ ಪ್ರಜ್ಞೆ ಇಲ್ಲದ ಈ ಮನುಷ್ಯ ಸಮಾಜ ಅದು ಮೋಸ ಮಾಡುವವರ ಮತ್ತೆ ಮೋಸ ಹೋಗುವವರ ಸಮಾಜ ಮಾತ್ರ, ಕೃಷ್ಣ ಪ್ರಜ್ಞೆ ಇಲ್ಲದ ಸಮಾಜ. ಪ್ರಭು, ನೀನು ಎಲ್ಲಾ ಜೀವಿಗಳ ಪರಮಪ್ರಿಯ ಪರಮಾತ್ಮ. ಭಗವಂತ ಎಲ್ಲರಿಗೂ ಪ್ರಿಯಕರನಾಗಿದ್ದಾನೆ ಹಾಗೂ ಎಲ್ಲರ ನಿಯಂತ್ರಕ ಕೂಡ ಭಗವಂತನೇ. ಸದಾ ಮಾಯೆಯಲ್ಲಿ ಇರುವವನು ಅವನು ಸಾವಿಗೆ ಹೆದರ್ತಾನೆ. ಇಂದ್ರಿಯ ಸುಖಕ್ಕೆ ಅಂಟಿಕೊಂಡವನು ಕೂಡ ತಾನಾಗಿಯೇ ಈ ದುಃಖಕರವಾದ ಈ ಭೌತಿಕ ಅಸ್ತಿತ್ವವನ್ನು ಒಪ್ಪಿಕೊಳ್ತಾನೆ. ಇಂದ್ರಿಯ ಸುಖದ ಬರೀ ಭ್ರಾಂತಿಯ ಬೆಳಕನ್ನು ಅವನು ಹುಡುಕಿಕೊಂಡು ಅಲೆದಾಡ್ತಾ ಇರ್ತಾನೆ. ವಿಷವನ್ನು ಕುಡಿದು ಅಮೃತವನ್ನು ತಿರಸ್ಕರಿಸ್ತಾನೆ ಅವನು. ಅಂತಹ ಮೂರ್ಖ ಅವನು. ಪ್ರಿಯ ಪ್ರಭುವೇ, ನಾನು ಮತ್ತು ಬ್ರಹ್ಮನು ಸೇರಿದಂತೆ ಎಲ್ಲಾ ದೇವತೆಗಳು ತಮ್ಮ ಹೃದಯದಿಂದ ಈ ಜಗತ್ತಿನ ಮೋಹವನ್ನು ತೊಡೆದು ಹಾಕಿರುವ ಸಂತರು, ಪ್ರಾಜ್ಞರು ಎಲ್ಲ ನಿನ್ನ ಕೃಪೆಯಿಂದ ಮನಪೂರ್ತಿಯಾಗಿ ಭಗವಂತನ ಆ ಚರಣ ಕಮಲಗಳಲ್ಲಿ ಆಶ್ರಯವನ್ನು ಪಡೆದಿದ್ದರು. ಅಂದ್ರೆ ಅವರು ಏನ್ ಹೇಳ್ತಾರೆ, ನೀನೇ ಪರಮ ಪ್ರಭುವು, ನಮ್ಮೆಲ್ಲರ ಅತ್ಯಂತ ಪ್ರೇಮದ ಪ್ರಾಣ ಕೂಡ ನೀನೇ ಆತ್ಮ ಎಂದು ನಾವು ಒಪ್ಪಿಕೊಂಡಿರುವುದರಿಂದ ನಿನ್ನಲ್ಲಿ ನಾವು ಆಶ್ರಯವನ್ನು ಪಡೆದಿದ್ದೇವೆ. ಬ್ರಹ್ಮಾಂಡದ ಮೂಲ ಕಾರಣ ಕೂಡ ನೀನೇ ಪರಮ ಪಾಲಕ, ವಿನಾಶಕ್ಕೂ ಕೂಡ ನೀನೇ ಕಾರಣ, ಎಲ್ಲರಿಗೂ ಸಮಾನವಾಗಿ ಇದೆಯಾ. ಆಮೇಲೆ ಅತ್ಯಂತ ಶಾಂತಿಯುತವಾದ ಪರಮ ಮಿತ್ರ ಕೂಡ ನೀನೇ. ನಮ್ಮಲ್ಲಿ ಪ್ರತಿಯೊಬ್ಬನಿಗೂ ಕೂಡ ನೀನು ಏಕ ರೀತಿಯಲ್ಲಿ ಪೂಜಾರ್ಹನು. ಈ ಭೌತಿಕ ಆದ್ರಿಂದ ಪ್ರಭು, ಈ ಭೌತಿಕ ತೊಡಗುಗಳಿಂದ ನಮ್ಮನ್ನು ಬಿಡುಗಡೆ ಹೊಂದಲು ಸಾಧ್ಯವಾಗುವಂತೆ ಸದಾ ನಿನ್ನ ದಿವ್ಯ ಸೇವೆಯಲ್ಲಿ ನಿರತನಾಗಿರುವುದು ನನಗೆ ಸಾಧ್ಯವಾಗಲಿ. ಕಡೆಯದಾಗಿ ಪ್ರಭು ಈ ಸಂಗತಿಯನ್ನು ಈಗ ಹೇಳಿ ಬಯಸ್ತಾರೆ. ಬಾಣಾಸುರನು ಬಹಳ ಪ್ರಿಯನಾದವನು.
ನನಗೆ ಬಹು ಮೌಲಿಕವಾದ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾನೆ. ಸದಾ ಸುಖವಾಗಿರುವುದನ್ನು ಕಾಣಲು ಕೂಡ ಅವನು ಬಯಸ್ತಾನೆ. ಅವನ ವಿಷಯದಲ್ಲಿ ಸಂತೋಷಪಟ್ಟ ನಾನು ಅವನಿಗೆ ಕ್ಷೇಮದ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಪ್ರಭು ಅವನ ಪೂರ್ವಜ್ಞರಾದ ಪ್ರಹ್ಲಾದ ಮಹಾರಾಜ ಮತ್ತು ಬಲಿ ಮಹಾರಾಜ, ನೀನು ಒಲಿದಂತೆಯೇ ಇವನಿಗೂ ಕೂಡ, ಅವರಿಗೆ ನೀನು ಹೇಗೆ ಒಲಿದಿದೀಯಾ ಹಾಗೆ ಇವನಿಗೆ ಕೂಡ ನೀನು ಒಲಿಯಬೇಕಂತೇಳಿ ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಶಿವನ ಪ್ರಾರ್ಥನೆಯನ್ನು ಈಗ ಕೇಳಿ ಕೃಷ್ಣ ಅವನನ್ನು ಭಗವಾನ್ ಎಂದು ಸಂಬೋಧಿಸಿ ಹೀಗೆ ಹೇಳ್ತಾನೆ. ಕೃಷ್ಣನು ಅವನನ್ನು ಭಗವಾನ್ ಎಂದು ಸಂಬೋಧಿಸ್ತಾನೆ. ಪ್ರೀತಿಯ ಭಗವಾನ್ ಶಿವ, ನಿನ್ನ ಮಾತುಗಳನ್ನೆಲ್ಲ ನಾನು ಒಪ್ಪಿಕೊಂಡಿದ್ದೇನೆ. ಬಾಣಾಸುರನ ವಿಷಯದಲ್ಲಿ ನಿನ್ನ ಅಪೇಕ್ಷೆಯನ್ನು ಕೂಡ ನಾನು ಒಪ್ಪಿಕೊಳ್ತೇನೆ. ಬಾಣಾಸುರ ಬಲಿಯ ಮಗ. ನಾನು ಕೊಟ್ಟಿರುವ ವಾಗ್ದಾನದಂತೆ ಅವನನ್ನು ಕೊಲ್ಲುವುದಿಲ್ಲ, ಅದು ನನಗೆ ಗೊತ್ತಿದೆ. ಆದರೂ ಪ್ರಹ್ಲಾದನಿಗೂ ನಾನು ಅವನ ಕುಟುಂಬದಲ್ಲಿ ಜನಿಸುವ ಯಾವ ರಾಕ್ಷಸರನ್ನು ಕೊಲ್ಲುವುದಿಲ್ಲ ಎಂದು ಮಾತು ಕೂಡ ಕೊಟ್ಟಿದ್ದೇನೆ. ಆದುದರಿಂದ ಬಾಣಾಸುರನನ್ನು ಕೊಲ್ಲದೆ ಅವನ ಹುಸಿ ಪ್ರತಿಷ್ಠೆಯು ಅವನನ್ನು ಬಿಡುವಂತೆ ಅವನ ಬಾಹುಗಳನ್ನು ಮಾತ್ರ ಕತ್ತರಿಸಿದ್ದೇನೆ. ಅವನು ಭಾರಿ ಸಂಖ್ಯೆಯ ಸೈನಿಕರನ್ನು ನೇಮಿಸಿಕೊಂಡಿದ್ದ. ಅವರಿಂದ ಈ ಭೂಮಿಯ ಭಾರ ಹೆಚ್ಚಾಗಿದೆ. ಈ ಭಾರವನ್ನು ಇಳಿಸ್ಲಿಕ್ಕೋಸ್ಕರ ನಾನು ಅವರನ್ನೆಲ್ಲ ಕೊಂದಿದ್ದೇನೆ. ಈಗ ಅವನಿಗೆ 4 ಬಾಹುಗಳಿವೆ. ಅವನಿಗೆ ಮರಣ ಇಲ್ಲ. ಅವನಿಗೆ ಪ್ರಾಪಂಚಿಕ ಸುಖ ದುಃಖಗಳ ಬಾಧೆ ಕೂಡ ಇರುವುದಿಲ್ಲ. ಭಗವಾನ್, ನಿನ್ನ ಈ ಪರಮ ಭಕ್ತರಲ್ಲಿ ನೋಡಿ, ಕೃಷ್ಣನೇ ಶಿವನನ್ನು ಭಗವಾನ್ ಅಂತ ಕರ್ತಿದ್ದಾರೆ. ನಿನ್ನ ಪರಮ ಭಕ್ತರಲ್ಲಿ ಅವನು ಒಬ್ಬ ಅಂತೇಳಿ ನನಗೆ ಗೊತ್ತು. ಇನ್ನು ಮುಂದೆ ಅವನು ಯಾವುದಕ್ಕೂ ಕೂಡ ಭಯಪಡಬೇಕಾಗಿಲ್ಲ. ನೀನು ನಿಶ್ಚಿಂತನಾಗಿರು. ಬಾಣಾಸುರನನ್ನು ಕೃಷ್ಣನು ಈ ರೀತಿ ಆಶೀರ್ವಾದ ಮಾಡಿದಾಗ ಅವನ ಪ್ರಭುವಿನ ಮುಂದೆ ಬಂದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ತಲೆ ಬಗ್ಗಿಸ್ತಾನೆ. ಅನಿರುದ್ಧನನ್ನು ತನ್ನ ಮಗಳು ಉಷೆಯನ್ನು ಒಂದು ಸುಂದರ ರಥದಲ್ಲಿ ಬರಮಾಡಿಕೊಂಡು ಕೃಷ್ಣನಿಗೆ ಒಪ್ಪಿಸ್ತಾನೆ. ಕೃಷ್ಣನು ಅವರನ್ನು ಬರಮಾಡಿಕೊಳ್ತಾನೆ. ಶಿವನ ಆಶೀರ್ವಾದದಿಂದಾಗಿ ಅವರಿಬ್ಬರು ಪ್ರಾಪಂಚಿಕದಲ್ಲಿ ತುಂಬಾ ಶ್ರೀಮಂತರಾಗ್ತಾರೆ. ಮುಂದೆ ಒಂದು ಅಕ್ಷಾವಣಿ ಸೈನಿಕರ ಸೈನ್ಯವನ್ನು ಇಟ್ಟುಕೊಂಡು ಅವನು ಕೃಷ್ಣನ ಆ ದ್ವಾರಕೆಗೆ ಪ್ರಯಾಣ ಮಾಡ್ತಾರೆ. ಕೃಷ್ಣನು ಅನಿರುದ್ಧ ಮತ್ತೆ ಉಷೆಯರೊಂದಿಗೆ ಬಹು ಶ್ರೀಮಂತಿಕೆಯಿಂದ ಹಿಂದಿರುಗುತ್ತಿದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿದ ಆ ದ್ವಾರಕೆಯ ಜನರು ಮೂಲೆ ಮೂಲೆಯಲ್ಲೆಲ್ಲ ಧ್ವಜ, ತಳಿರು ತೋರಣ, ಮಾಲೆಗಳಿಂದೆಲ್ಲ ಅಲಂಕರಿಸ್ತಾರೆ. ಎಲ್ಲಾ ದೊಡ್ಡ ಬೀದಿಗಳಲ್ಲಿ ಸಂಧಿಸುವ ಬೀದಿ ಸಂಧಿ ಮೂಲೆ ಆ ಸ್ಥಳಗಳನ್ನೆಲ್ಲ ಸ್ವಚ್ಛಗೊಳಿಸ್ತಾರೆ. ಶ್ರೀಗಂಧವನ್ನು ಬೆರೆಸಿದ ನೀರನ್ನೆಲ್ಲ ಚಿಮಿಕಿಸ್ತಾರೆ. ಎಲ್ಲೆಲ್ಲೂ ಶ್ರೀಗಂಧದ ಸುವಾಸನೆ ಬರ್ತದೆ. ತಮ್ಮ ಸ್ನೇಹಿತರು ಮತ್ತು ಬಂಧುಗಳೊಡನೆ ಪೌರರು ಕೃಷ್ಣನನ್ನು ಬಹು ವೈಭವದಿಂದ ಸಂಭ್ರಮದಿಂದ ಬರಮಾಡಿಕೊಳ್ತಾರೆ. ಪ್ರಭುವನ್ನು ಬರಮಾಡಿಕೊಳ್ಳಿಕ್ಕೆ ಎಲ್ಲ ಶಂಖಗಳು, ನಾಗರಿಗಳು, ಕಹಳೆಗಳು ಇದರ ಕೋಲಾಹಲ ಆಯಿತು. ಈಗ ದೇವೋತ್ತಮ ಪರಮಪುರುಷನ ಅಲ್ಲಿ ರಾಜಧಾನಿಯಾದ ದ್ವಾರಕೆಗೆ ಅಲ್ಲಿ ಪ್ರವೇಶಿಸ್ತಾನೆ. ಶಿವ ಮತ್ತೆ ಕೃಷ್ಣರ ಕಾಲಗದ ನಿರೂಪಣೆಯು ಸಾಮಾನ್ಯ ಕಾಲಗಗಳ ನಿರೂಪಣೆಯಂತೆ ಅಶುಭವಲ್ಲದ ಎಂದು ಸುಖಮುನಿಗಳು ಇಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಆಶ್ವಾಸನೆಯನ್ನು ಕೂಡ ಕೊಡ್ತಾರೆ. ಇದಕ್ಕೆ ಪ್ರತಿಯಾಗಿ ಕೃಷ್ಣ ಮತ್ತೆ ಶಿವರ ನಡುವಿನ ಕಾಲಗವನ್ನು ಪ್ರಾತಃ ಕಾಲದಲ್ಲಿ ಸ್ಮರಿಸಿಕೊಂಡು ಕೃಷ್ಣನ ವಿಜಯಕ್ಕಾಗಿ ಸಂತೋಷ ಪಟ್ಟರೆ ಅಂತಹ ಮನುಷ್ಯನಿಗೆ ತನ್ನ ಬದುಕಿನ ಹೋರಾಟದಲ್ಲಿ ಎಂದಿಗೂ ಕೂಡ ಸೋಲಾಗುವುದಿಲ್ಲ. ಬಾಣಾಸುರನು ಕೃಷ್ಣನೊಡನೆ ಕಾಲಗ ಮಾಡಿದೆ. ಆನಂತರ ಶಿವನ ಕೃಪೆಯಿಂದ ಅವನು ಉಳಿದುಕೊಂಡದ್ದು. ಪರಮಪ್ರಭು ಕೃಷ್ಣನ ಅನುಮತಿ ಇಲ್ಲದೆ ದೇವತೆಗಳನ್ನು ಪೂಜಿಸುವವರಿಗೆ ಯಾವ ವರವೂ ಕೂಡ ಲಭ್ಯವಾಗುವುದಿಲ್ಲ ಎಂಬ ಭಗವದ್ಗೀತೆಯ ಮಾತವನ್ನು ಇಲ್ಲಿ ದೃಢಪಡಿಸುತ್ತದೆ. ಬಾಣಾಸುರನು ಶಿವನ ಪರಮ ಭಕ್ತ. ಆದರೂ ಕೃಷ್ಣನ ಕೈಯಿಂದ ಸಾಯುವುದರಲ್ಲಿ ಇದ್ದಾಗ ಶಿವನು ಅವನನ್ನು ಉಳಿಸಲಿಕ್ಕೆ ಆಗಲಿಲ್ಲ ಎನ್ನುವುದನ್ನು ಈ ನಿರೂಪಣೆಯಲ್ಲಿ ನಾವು ಕಾಣ್ತೇವೆ. ಆದರೆ ತನ್ನ ಭಕ್ತನನ್ನು ಉಳಿಸ್ಬೇಕಂತ ಶಿವನು ಕೃಷ್ಣನಿಗೆ ವಿನಂತಿ ಮಾಡ್ತಾನೆ. ಆಗ ಪ್ರಭು ಒಪ್ಪುತ್ತಾನೆ. ಇದು ಕೃಷ್ಣನ ಸ್ಥಾನ. ಭಗವದ್ಗೀತೆಯಲ್ಲಿ ಇದನ್ನು ಹೇಳುವಾಗ ಬಳಸಿರುವ ಶಬ್ದಗಳು ಇವು: ಮಾಯೇವ ವಿಹಿತಾನ್ ಹಿತಾನ್, ಅಂದ್ರೆ ಪರಮ ಪ್ರಭುವಿನ ಅನುಮತಿ ಇಲ್ಲದೆ ಯಾವ ದೇವತೆಯು ತನ್ನನ್ನು ಪೂಜೆ ಮಾಡುವವನಿಗೆ ಯಾವುದೇ ವರವನ್ನು ಕೊಡುವಂತಿಲ್ಲ. ಇಲ್ಲಿ ಗೊತ್ತಾಯ್ತಾ? ಕೃಷ್ಣನನ್ನು ಬಿಟ್ಟು ಬೇರೆ ಯಾರನ್ನು ನಾವು ಪೂಜೆ ಮಾಡಿದ್ರೆ ನಮ್ಗೇನು ಸಿಗುವುದಿಲ್ಲ. ಆದ್ರೆ ಸಿಗ್ತದೆ. ಹೇಗೆ? ಆ ದೇವತೆಗಳು, ಈಗ ಶಿವ ಹೇಗೆ ಕೃಷ್ಣನನ್ನೇ ಬೇಡಿಕೊಂಡ ಹಾಗೆ
ಬಾಣಾಸುರನೊಡನೆ ಕೃಷ್ಣನ ಯುದ್ಧ ಎಂಬ 62ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬಂದಿಲ್ಲ ಅಲ್ಲ ಸ್ಕ್ರೀನ್? ಬಂದಿಲ್ಲ ಮಾತಾಜಿ. ಸ್ಕ್ರೀನ್ ಬಂದಿಲ್ಲ ಮತ್ತೆ. ಈಗ ಬಂತು ನೋಡಿ. ಬಂತು. ಅರಸ ಗೃಹನ ಕತೆ, ಗೃಗನ ಕತೆ. ಹೌದು. ರತ್ನ ಮಾತಾಜಿ, ನಿಮ್ಗೆ ಸಿಗ್ನಲ್ ಇದೆಯಾ? ಇಲ್ಲ ಮಾತಾಜಿ. ಇಲ್ಲವಾ? ನಾಳೆ ಮಂಜುಳಾ ದೇವಿ ಓದ್ತೀನಿ ಮಾತಾಜಿ. ಓದಿ. ಅರಸನೃಗನ ಕತೆ. ಒಮ್ಮೆ ಸಾಂಬ, ಪ್ರದ್ಯುಮ್ನ, ಚಾರುಬಾನು, ಗದಾ ಮೊದಲಾದ ಕೃಷ್ಣನ ಕುಟುಂಬದ ಸದಸ್ಯರು ದ್ವಾರಕೆಯ ಬಳಿಯ ಕಾಡಿಗೆ ವಿಹಾರಕ್ಕೆ ಹೋದರು. ಅವರೆಲ್ಲ ಯದುವಂಶದ ರಾಜಕುಮಾರರು. ತಮ್ಮ ವಿಹಾರದ ನಡುವೆ ಅವರೆಲ್ಲರಿಗೂ ಬಾಯಾರಿಕೆಯಾಯಿತು. ಕಾಡಿನಲ್ಲಿ ನೀರು ಎಲ್ಲಿ ದೊರೆಯಬಹುದು ಎಂದು ಹುಡುಕಿಕೊಂಡು ಹೋದರು. ಅವರು ಒಂದು ಬಾವಿಯ ಬಳಿ ಹೋದಾಗ ಅದರಲ್ಲಿ ನೀರು ಇರಲಿಲ್ಲ. ಅದಕ್ಕೆ ಬದಲಾಗಿ ಅಚ್ಚರಿಯನ್ನುಂಟು ಮಾಡುವ ಒಂದು ಜೀವಿ ಇದ್ದಿತು ಎನ್ನುವುದನ್ನು ಕಂಡರು. ನಿಮಿಷ ಚಿಕ್ಕದ್ ಮಾಡ್ಕೋತಾ ಇದ್ದೀನಿ. ಅದನ್ನು ಕಂಡರು. ತಂದಿಟ್ಟಿದ್ದೇನೆ ನೋಡಿ. ಅದೊಂದು ಬೃಹದಾಕಾರದ ಹಲ್ಲಿ. ಈ ಪ್ರಾಣಿಯು ಬಾವಿಯಲ್ಲಿ ಸಿಕ್ಕಿ ಹಾಕಿಕೊಂಡು ತನ್ನ ಪ್ರಯತ್ನದಿಂದ ಹೊರಕ್ಕೆ ಬರಲಾರದೆ ಹೋಗಿದೆ ಎಂದು ಅವರಿಗೆ ಅರ್ಥವಾಯಿತು. ಅನುಕಂಪದಿಂದ ಅವರು ಆ ದೊಡ್ಡ ಹಲ್ಲಿಯನ್ನು ಬಾವಿಯಿಂದ ಹೊರತೆಗೆಯಲು ಪ್ರಯತ್ನಿಸಿದರು. ದುರಾದೃಷ್ಟದಿಂದ ಅವರು ಹಲವಾರು ರೀತಿಗಳಲ್ಲಿ ಪ್ರಯತ್ನಿಸಿದರೂ ಹಲ್ಲಿಯನ್ನು ಹೊರತೆಗೆಯಲಾಗಲಿಲ್ಲ. ರಾಜಕುಮಾರರು ಮನೆಗೆ ಹಿಂತಿರುಗಿದಾಗ ಕೃಷ್ಣನಿಗೆ ತಮ್ಮ ಕಥೆಯನ್ನು ಹೇಳಿದರು. ಕೃಷ್ಣನು ಎಲ್ಲಾ ಜೀವಿಗಳ ಮಿತ್ರ. ಆದುದರಿಂದ ತನ್ನ ಮಕ್ಕಳ ಮನವಿಯನ್ನು ಕೇಳಿ ತಾನೇ ಬಾವಿಯ ಬಳಿಗೆ ಹೋದನು ಮತ್ತು ತನ್ನ ಎಡಗೈಯನ್ನು ಚಾಚಿ ಸುಲಭವಾಗಿ ದೊಡ್ಡ ಹಲ್ಲಿಯನ್ನು ಹೊರಕ್ಕೆ ತಂದನು. ಕೃಷ್ಣನ ಕೈಯ ಸ್ಪರ್ಶವಾಗುತ್ತಲೇ ಆ ಬೃಹದಾಕಾರದ ಹಲ್ಲಿಯು ತನ್ನ ಆ ಸ್ವರೂಪವನ್ನು ಬಿಟ್ಟು ಸ್ವರ್ಗಲೋಕದ ನಿವಾಸಿಯಾದ ಸುಂದರವಾದ ದೇವತೆಯಾಗಿ ಕಾಣಿಸಿಕೊಂಡಿತು. ಅವನ ದೇಹವು ಕರಗಿಸಿದ ಚಿನ್ನದಂತೆ ಹೊಳೆಯುತ್ತಿತ್ತು. ಅವನು ಸೊಗಸಾದ ಉಡುಪಿನಿಂದ ಅಲಂಕಾರ ಮಾಡಿಕೊಂಡಿದ್ದನು ಮತ್ತು ಕೊರಳಿನಲ್ಲಿ ಬೆಲೆ ಬಾಳುವ ಆಭರಣಗಳನ್ನು ಧರಿಸಿದ್ದನು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಸುರೇಶ್ ಓದಿ. ಹರೇ ಕೃಷ್ಣ ಮಾತಾಜಿ. ದೇವತೆಯಾದವನಿಗೆ ಹಲ್ಲಿಯ ದೇಹವು ಹೇಗೆ ಬಂದಿತು ಎನ್ನುವುದು ಕೃಷ್ಣನಿಗೆ ರಹಸ್ಯವಾಗಿರಲಿಲ್ಲ. ಆದರೆ ಎಲ್ಲರಿಗೂ ತಿಳಿಯಲೆಂದು ಹೀಗೆ ಹೇಳಿದನು. ಅದೃಷ್ಟವಂತ ದೇವತೆಯೇ, ಈಗ ನಿನ್ನ ಶರೀರವು ಬಹು ಸುಂದರವಾಗಿ ಮತ್ತು ತೇಜಸ್ವಿಯಾಗಿ ಇರುವುದನ್ನು ಕಾಣುತ್ತಿದ್ದೇನೆ. ನೀನು ಯಾರು? ನಿನ್ನ ಲೋಕಗಳ ಒಬ್ಬ ಶ್ರೇಷ್ಠ ದೇವತೆ ಎನ್ನುವುದನ್ನು ನಾವು ಕಾಣಬಲ್ಲೆವು. ನಿನಗೆ ಎಲ್ಲ ಶುಭವಾಗಲಿ. ನೀನು ಈ ಸ್ಥಿತಿಯಲ್ಲಿ ಇರಬೇಕಾದವನಲ್ಲ ಎಂದು ನನಗೆ ತೋರುತ್ತದೆ. ನಿನಗೆ ಅಲ್ಲಿಯ ಜನ್ಮವು ಬಂದದ್ದು ನಿನ್ನ ಹಿಂದಿನ ಕೃತ್ಯಗಳಿಂದ ಇರಬೇಕು. ಆದರೂ ನೀನು ಈ ಸ್ಥಿತಿಗೆ ಹೇಗೆ ಬಂದೆ ಎಂದು ನಿನ್ನಿಂದ ಕೇಳಿ ತಿಳಿದುಕೊಳ್ಳಲು ಬಯಸುತ್ತೇನೆ. ಈ ರಹಸ್ಯವನ್ನು ಹೇಳಬಹುದಾದರೆ ನೀನು ಯಾರು ಎನ್ನುವುದನ್ನು ನಮಗೆ ತಿಳಿಸು. ವಾಸ್ತವವಾಗಿ ಈ ದೊಡ್ಡ ಹಲ್ಲಿಯು ನೃಗ ಎನ್ನುವ ರಾಜ. ದೇವೋತ್ತಮ ಪರಮಪುರುಷನು ಅವನನ್ನು ಪ್ರಶ್ನೆ ಮಾಡಿದಾಗ ಅವನು ಕೂಡಲೇ ಸೂರ್ಯ ಪ್ರಕಾಶದಂತೆ ಹೊಳೆಯುತ್ತಿದ್ದ. ಅವನ ಕಿರೀಟವು ಭೂಮಿಗೆ ತಗಲುವಂತೆ ಪ್ರಭುವಿಗೆ ತಲೆಬಾಗಿದ್ದನು. ಹೀಗೆ ಅವನು ಮೊಟ್ಟ ಮೊದಲನೇದಾಗಿ ಪರಮ ಪ್ರಭುವಿಗೆ ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿದನು. ಅನಂತರ ಅವನು ಹೀಗೆ ಹೇಳಿದನು: ಪ್ರಿಯ ಪ್ರಭುವೇ, ನಾನು ಇಕ್ವಾಕ್ಷು ಮಹಾರಾಜನ ಮಗ ನೃಗ ಮಹಾರಾಜ. ನೀನು ಯಾವಾಗಲಾದರೂ ದಾನಶೀಲರನ್ನು ಪರಿಗಣಿಸಿದರೆ ನೀನು ನನ್ನ ಹೆಸರನ್ನು ಕೇಳಿರುತ್ತಿ ಎಂದು ನನಗೆ ಖಂಡಿತವಾಗಿದೆ. ಪ್ರಭು, ನೀನೇ ಸಾಕ್ಷಿ. ಜೀವಗಳ ಭೂತ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಮತ್ತು ಭವಿಷ್ಯತ್ತಿನಲ್ಲಿ ಮಾಡುವ ಎಲ್ಲಾ ಕೆಲಸಗಳು ನಿನಗೆ ತಿಳಿದಿರುತ್ತದೆ. ನಿನ್ನ ನಿರಂತರ ಅರಿವಿನಿಂದ ಏನನ್ನೂ ಬಚ್ಚಿಡಲು ಸಾಧ್ಯವಿಲ್ಲ. ಆದರೂ ನನ್ನ ಚರಿತ್ರೆಯನ್ನು ಕೇಳುವಂತೆ ನೀನು ಅಪ್ಪಣೆ ಮಾಡಿದೆಯೇ.
ಆದುದರಿಂದ ಸಂಪೂರ್ಣ ಕಥೆಯನ್ನು ಹೇಳುತ್ತೇನೆ. ಹರೇ ನನ್ನ ಕೃಷ್ಣ ಕಥೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತನ್ನ ಕರ್ಮಕಾಂಡ ಚಟುವಟಿಕೆಗಳಿಂದ ತಾನು ಅವನತಿಗೆ ಒಳಗಾಗಿದ್ದನ್ನು ನೃಗ ಮಹಾರಾಜನು ಹೇಳಿದನು. ಅವನದು ಬಹು ದಾನಶೀಲ ಸ್ವಭಾವ. ಅವನು ಎಷ್ಟು ಗೋವುಗಳನ್ನು ದಾನ ಮಾಡಿದ್ದನೆಂದರೆ ಆ ಸಂಖ್ಯೆಯು ಭೂಮಿಯ ಧೂಳು, ಆಕಾಶದ ನಕ್ಷತ್ರಗಳು ಮತ್ತು ಮಳೆಯನ್ನು ಸೇರಿಸುವಷ್ಟು ವೈದಿಕ ಧಾರ್ಮಿಕ ಸಂದರ್ಭಗಳಲ್ಲಿ ದಾನಶೀಲನಾದವನು ಬ್ರಾಹ್ಮಣರಿಗೆ ಗೋವುಗಳನ್ನು ದಾನ ಮಾಡಬೇಕೆಂದು ಹೇಳಿದೆ. ಅವನು ಈ ತತ್ವವನ್ನು ಬಹು ಉತ್ಸಾಹದಿಂದ ಅನುಸರಿಸಿದನೆಂದು ಅವನ ಮಾತಿನಿಂದ ಕಾಣುತ್ತದೆ. ಆದರೆ ಸ್ವಲ್ಪ ಕರ್ತವ್ಯ ಲೋಪದಿಂದ ಅವನು ಹಲ್ಲಿಯಾಗಿ ಹುಟ್ಟಬೇಕಾಯಿತು. ಆದುದರಿಂದ ಭಗವದ್ಗೀತೆಯಲ್ಲಿ ಪ್ರಭುವು ದಾನಶೀಲನಾದವನು ಮತ್ತು ತನ್ನ ದಾನದ ಫಲವನ್ನು ಪಡೆಯಲು ಬಯಸುವವನು ಕೃಷ್ಣನ ಸಂತೋಷಕ್ಕಾಗಿ ದಾನ ಮಾಡಬೇಕೆಂದು ಹೇಳಿದೆ. ದಾನ ನೀಡುವುದೆಂದರೆ ಪುಣ್ಯ ಕಾರ್ಯಗಳನ್ನು ಮಾಡುವುದು. ಪುಣ್ಯ ಕಾರ್ಯಗಳ ಫಲವಾಗಿ ಮನುಷ್ಯನು ಮೇಲಿನ ಲೋಕಗಳಿಗೆ ಏರಬಹುದು. ಆದರೆ ಸ್ವರ್ಗಲೋಕಕ್ಕೆ ಏರಿದರೆ ಅವನು ಕೆಳಕ್ಕೆ ಬೀಳುವುದಿಲ್ಲ ಎಂದೇನೂ ಖಂಡಿತವಿಲ್ಲ. ಕರ್ಮಗಳು ಬಹು ಪುಣ್ಯಕರವಾಗಿದ್ದರೂ ಅವು ಶಾಶ್ವತ ಆನಂದ ಬದುಕನ್ನು ಕೊಡಲಾರವು ಎನ್ನುವುದಕ್ಕೆ ನೃಗ ಮಹಾರಾಜನೇ ಸಾಕ್ಷಿ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕರ್ಮವು ಪುಣ್ಯಕರವಾಗಿರಲಿ ಪಾಪಕರವಾಗಿರಲಿ ನಿಶ್ಚಯವಾಗಿಯೂ ಮನುಷ್ಯನನ್ನು ಬಂಧಿಸುತ್ತದೆ. ದೇವೋತ್ತಮ ಪರಮಪುರುಷನ ಪರವಾಗಿ ಅವನು ಯಜ್ಞ ಮಾಡಿದರೆ ಮಾತ್ರ ಇದರಿಂದ ಪಾರಾಗಬಹುದು. ನೃಗ ಮಹಾರಾಜನು ಮುಂದುವರಿದು, ತಾನು ದಾನವಾಗಿ ಕೊಟ್ಟ ಹಸುಗಳು ಸಾಮಾನ್ಯ ಹಸುಗಳಲ್ಲ ಎಂದು ಹೇಳಿದನು. ಪ್ರತಿಯೊಂದಕ್ಕೂ ಚಿಕ್ಕ ವಯಸ್ಸು ಒಂದೇ ಒಂದು ಕರುವಿಗೆ ಜನ್ಮ ಕೊಟ್ಟಿತ್ತು. ಈ ಹಸುಗಳು ವಿಪುಲವಾಗಿ ಹಾಲು ಕೊಡುತ್ತಿದ್ದವು, ಸೌಮ್ಯವಾಗಿದ್ದವು ಮತ್ತು ಆರೋಗ್ಯವಾಗಿದ್ದವು. ಹಸುಗಳೆಲ್ಲವನ್ನು ತಾನು ನ್ಯಾಯವಾಗಿ ಸಂಪಾದಿಸಿದ್ದ ಹಣದಿಂದ ಕೊಂಡಿದ್ದನು. ಅಲ್ಲದೆ ಅವುಗಳ ಕೊಂಬುಗಳನ್ನು ಬಂಗಾರದ ತಗಡುಗಳಿಂದ ಅಲಂಕರಿಸಲಾಗಿತ್ತು. ಅವುಗಳ ಗೊರಸುಗಳಿಗೆ ಬೆಳ್ಳಿಯ ತಗಡುಗಳು, ಮುತ್ತುಗಳು ಮತ್ತು ಸರಗಳಿಂದ ಅಲಂಕರಿಸಿದ ರೇಷ್ಮೆಯ ಹೊದಿಕೆಗಳನ್ನು ಹೊದಿಸಲಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ಲಾ? ಇದೊಂದು ಪ್ಯಾರ ಓದಿ ಬಿಡಿ ಮಾತಾಜಿ. ದೊಡ್ಡದಿದೆ. ಆ ಆಭರಣಗಳಿಂದ ಅಲಂಕೃತವಾದ ಹಸುಗಳನ್ನು ಅಪಾತ್ರರಿಗೆ ಕೊಡುತ್ತಿರಲಿಲ್ಲ. ಸೊಗಸಾದ ಉಡುಪುಗಳನ್ನು ಧರಿಸಿ ಬಂಗಾರದ ಒಡವೆಗಳನ್ನು ಧರಿಸಿದ ಶ್ರೇಷ್ಠ ಬ್ರಾಹ್ಮಣರಿಗೆ ಅವುಗಳನ್ನು ಹಂಚುತ್ತಿದ್ದರು. ಬ್ರಾಹ್ಮಣರೆಲ್ಲ ಸತ್ಪಾತ್ರರು, ಯಾರೂ ಶ್ರೀಮಂತರಲ್ಲ. ಅವರ ಕುಟುಂಬದವರೆಲ್ಲರೂ ಜೀವನಕ್ಕೆ ಅಗತ್ಯವಾದ ವಸ್ತುಗಳು ಇಲ್ಲದವರು. ನಿಜವಾದ ಬ್ರಾಹ್ಮಣನು ಭೋಗ ಜೀವನಕ್ಕೆಂದು ಕ್ಷತ್ರಿಯರಂತೆ ಅಥವಾ ವೈಶ್ಯರಂತೆ ಎಂದೂ ಹಣವನ್ನು ಕೂಡಿಡುತ್ತಿರುವುದಿಲ್ಲ. ಹಣವು ಪ್ರಾಪಂಚಿಕ ವ್ಯವಹಾರಗಳತ್ತ ಮನಸ್ಸನ್ನು ಸೆಳೆಯುತ್ತದೆ ಎನ್ನುವುದನ್ನು ತಿಳಿದುಕೊಂಡು ಬ್ರಾಹ್ಮಣನು ಸದಾ ಬಡತನದಲ್ಲಿಯೇ ಇರುತ್ತಾನೆ. ಹೀಗೆ ಬದುಕುವುದು ಅರ್ಹ ಬ್ರಾಹ್ಮಣನ ವ್ರತ. ಈ ಬ್ರಾಹ್ಮಣರೆಲ್ಲ ಈ ವ್ರತದಲ್ಲಿ ನಿಷ್ಠರಾಗಿದ್ದವರು. ಅವರೆಲ್ಲ ವೇದ ಪಾರಂಗತರು. ತಮ್ಮ ಜೀವನದಲ್ಲಿ ಅಗತ್ಯವಾದ ವ್ರತಗಳನ್ನು ನಿಯಮಗಳನ್ನು ಪಾಲಿಸುತ್ತಿದ್ದರು. ಉದಾರಿಗಳಾಗಿದ್ದರೂ ಸತ್ಪಾತ್ರ ಬ್ರಾಹ್ಮಣರಿಗೆ ಅಗತ್ಯವಾದ ಮಟ್ಟದಲ್ಲಿದ್ದವರು. ಅವರು ಎಲ್ಲರ ವಿಷಯದಲ್ಲಿಯೂ ಸ್ನೇಹದಿಂದಿದ್ದರು. ಮುಖ್ಯವಾಗಿ ಅವರು ತರುಣರು, ಅರ್ಹ ಬ್ರಾಹ್ಮಣರು. ಗೋವುಗಳೊಡನೆ ಅವರಿಗೆ ಭೂಮಿ, ಬಂಗಾರ, ಒಡವೆ, ಮನೆಗಳು, ಕುದುರೆಗಳು ಮತ್ತು ಆನೆಗಳು ಕೊಡಲಾಯಿತು. ಅವಿವಾಹಿತರಿಗೆ ವಧುಗಳನ್ನು, ಮನೆಯ ಕೆಲಸದವರನ್ನು, ಧಾನ್ಯಗಳನ್ನು, ಬೆಳ್ಳಿಯನ್ನು, ಪಾತ್ರೆಗಳನ್ನು, ಉಡುಪುಗಳನ್ನು, ಆಭರಣಗಳನ್ನು, ಮನೆಯ ಪೀಠೋಪಕರಣಗಳನ್ನು, ರಥಗಳು ಮೊದಲಾದವನ್ನು ನೀಡಲಾಯಿತು. ವೈದಿಕ ನಿಧಿಗಳಿಗನುಗುಣವಾದ ಒಳ್ಳೆಯ ಯಜ್ಞವನ್ನು ನೆರವೇರಿಸಿ ನೀಡಲಾಯಿತು. ಬ್ರಾಹ್ಮಣರಿಗೆ ದಾನಗಳನ್ನು ನೀಡಿದ್ದು ಮಾತ್ರವಲ್ಲ, ಬಾವಿಗಳನ್ನು ತೋಡಿಸುವುದು, ರಸ್ತೆಗಳ ಬದಿಯಲ್ಲಿ ಗಿಡಗಳನ್ನು ನೆಡೆಸುವುದು, ರಾಜಮಾರ್ಗಗಳ ಬಳಿ ಕೆರೆಗಳನ್ನು ನಿರ್ಮಿಸುವುದು,
ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೇನೆಂದು ರಾಜನು ಹೇಳಿದನು. ಹರೇ ಕೃಷ್ಣ ಹರೇ ಮಾತಾಜಿ, ಹರೇ ಧನ್ಯವಾದ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ನನ್ನನ್ನು ಕರೆದ್ರ? ಇಲ್ಲ ಮತ್ತೆ ಸರಿ ಮಾತಾಜಿ, ಹರೇ ಕೃಷ್ಣ. ನಾಳೆ ಬರ್ತದ ಅಂತ ನಿಮ್ಗೆ ಗೊತ್ತಿಲ್ಲ, ನೋಡೋಣ ಇವತ್ತು ಹೇಗೆ ಅಂತ ಹೇಳಿ. ಅರಸ ನೃಗನ ಕತೆ. ಇಲ್ಲಿ ಒಮ್ಮೆ ಸಾಂಬ, ಪ್ರದ್ಯುಮ್ನ, ಚಾರುಬಾನ್, ಗದಾ ಇವರೆಲ್ಲ ಕೃಷ್ಣನ ಕುಟುಂಬದ ಸದಸ್ಯರು. ದ್ವಾರಕೆಯ ಬಳಿ ಅವರೆಲ್ಲ ಒಂದು ಕಾಡಿಗೆ ವಿಹಾರಕ್ಕೆ ಹೋಗ್ತಾರೆ. ಅವರೆಲ್ಲ ಯದುವಂಶದ ಆ ರಾಜಕುಮಾರರು. ಅವರ ವ್ಯವಹಾರದ ನಡುವೆ ಅವರಿಗೆ ಬಾಯಾರಿಕೆ ಆಗ್ತದೆ. ಕಾಡಿನಲ್ಲಿ ನೀರು ಎಲ್ಲಿ ಕೂಡ ದೊರೆಯಬಹುದು ಅಂತ ಹೇಳಿ ಹುಡುಕಿಕೊಂಡು ಹೋಗ್ತಾರೆ. ಒಂದು ಬಾವಿಯ ಬಳಿ ಹೋದಾಗ ಅದರಲ್ಲಿ ನೀರು ಇರಲಿಲ್ಲ. ಬದಲಾಗಿ ಅವರೊಂದು ಅಚ್ಚರಿಯನ್ನುಂಟು ಮಾಡುವ ಒಂದು ಜೀವಿಯನ್ನು ನೋಡಿದ್ರಲ್ಲಿ. ಅದು ಬೃಹತ್ ಆಕಾರದ ಒಂದು ಹಲ್ಲಿ. ಈ ಪ್ರಾಣಿ ಬಾವಿಯಲ್ಲಿ ಸಿಕ್ಕಿ ಹಾಕಿಕೊಂಡು ತನ್ನ ಪ್ರಯತ್ನದಿಂದ ಅದಕ್ಕೆ ಹೊರಗೆ ಬರಲಾಗದೆ ಅದು ಅಲ್ಲೇ ಇತ್ತು. ಹಾಗೆ ಅಂತೇಳಿ ಅವರಿಗೆ ಅರ್ಥ ಮಾಡಿಕೊಟ್ರು ಅವರು. ಅನುಕಂಪದಿಂದ ಅವರು ಆ ದೊಡ್ಡ ಹಲ್ಲಿಯನ್ನು ಬಾವಿಯಿಂದ ಹೊರಗೆ ತೆಗೆಯಲಿಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಹಲವಾರು ರೀತಿಯಲ್ಲಿ ಕೂಡ ಪ್ರಯತ್ನಿಸಿದ್ರು ಹಲ್ಲಿಯನ್ನು ಹೊರಗೆ ತೆಗೆಯಲಿಕ್ಕೆ ಆಗಲಿಲ್ಲ. ರಾಜಕುಮಾರರು ಮನೆಗೆ ಹಿಂದಿರುಗಿದಾಗ ಕೃಷ್ಣನಿಗೆ ತಮ್ಮ ಕಥೆಯನ್ನು ಹೇಳ್ತಾರೆ. ಎಲ್ಲಾ ಜೀವಿಗಳ ಮಿತ್ರ ಕೃಷ್ಣ. ಈ ಮಕ್ಕಳ ಮನವಿಯನ್ನು ಕೇಳ್ತಾನೆ, ಬಾವಿಯ ಬಳಿಗೆ ಬರ್ತಾನೆ, ತನ್ನ ಎಡಗೈಯನ್ನು ಚಾಚ್ತಾನೆ, ಸುಲಭವಾಗಿ ಆ ದೊಡ್ಡ ಹಲ್ಲಿಯನ್ನು ಹೊರಕ್ಕೆ ತೆಗೆದುಕೊಳ್ತಾನೆ. ಕೃಷ್ಣನ ಕೈ ಸ್ಪರ್ಶವಾಗುತ್ತಲೇ ಆ ಬೃಹತ್ ಆಕಾರದ ಹಲ್ಲಿ ಏನಾಗ್ತದೆ, ತನ್ನ ಆ ಸ್ವರೂಪವನ್ನು ಬಿಟ್ಟು ಸ್ವರ್ಗಲೋಕದ ನಿವಾಸಿಯಾದ ಸುಂದರವಾದ ದೇವತೆಯಾಗಿ ಅಲ್ಲಿ ಕಾಣಿಸಿಕೊಳ್ತದೆ. ಅವನ ದೇಹವು ಕರಗಿಸಿದ ಚಿನ್ನದಂತೆ ಹೊಳೆಯುತ್ತಾ ಇತ್ತಂತೆ. ಸೊಗಸಾದ ಉಡುಪಿನಿಂದ ಅಲಂಕಾರ ಮಾಡಿಕೊಂಡಿದ್ದ. ಕೊರಳಲ್ಲಿ ಬೆಳೆ ಬಾಳುವ ಆಭರಣಗಳನ್ನು ಧರಿಸಿದನು. ಈಗ ಇಲ್ಲಿ ಹೇಳ್ತಾರೆ, ದೇವತೆಯಾದವನಿಗೆ ಹಲ್ಲಿಯ ದೇಹ ಹೇಗೆ ಬಂತು ಎನ್ನುವುದೀಗ ಕೃಷ್ಣನಿಗೆ ರಹಸ್ಯವಾಗಿ ಇರಲಿಲ್ಲ. ಆದರೆ ಎಲ್ಲರಿಗೂ ತಿಳಿಯಲೆಂದು ಅವನು ಹೀಗೆ ಹೇಳ್ತಾನೆ. ಅದೃಷ್ಟವಂತ ದೇವತೆಯೇ, ಈಗ ನಿನ್ನ ಶರೀರವು ಬಹು ಸುಂದರವಾಗಿ ಮತ್ತು ತೇಜಸ್ವಿಯಾಗಿ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ನೀನು ಯಾರು? ಕೃಷ್ಣನಿಗೆ ಗೊತ್ತು, ಆದ್ರೂ ನಮ್ಮಂತವರಿಗೆಲ್ಲರಿಗೂ ಕೂಡ ಗೊತ್ತಾಗ್ಬೇಕು ಅಂತ ಹೇಳಿ ಆ ರೀತಿ ಹೇಳ್ತಾ ಇದ್ದಾನೆ. ನೀನು ಸ್ವರ್ಗಲೋಕದ ಒಬ್ಬ ಶ್ರೇಷ್ಠ ದೇವತೆ ಎನ್ನುವುದನ್ನು ನಾವು ಕಾಣ್ತೇವೆ. ನಿನಗೆ ಎಲ್ಲ ಶುಭವಾಗ್ಲಿ. ಮತ್ತೆ ನೀನು ಈ ಸ್ಥಿತಿಯಲ್ಲಿ ಇರಬೇಕಾದವನಲ್ಲ. ನನಗೆ ಕಾಣ್ತದೆ. ನಿನಗೆ ಹಲ್ಲಿಯ ಜನ್ಮ ಬಂದದ್ದು ಹೇಗೆ? ನಿನ್ನ ಇಂದಿನ ಕೃತ್ಯಗಳಿಂದ ಏನಾದರೂ ಇರಬೇಕು. ಆದರೂ ನೀನು ಈ ಸ್ಥಿತಿಗೆ ಹೇಗೆ ಬಂದೆ ಅಂತೇಳಿ ನಿನ್ನಿಂದ ನಾನು ಕೇಳಿ ತಿಳಿದುಕೊಳ್ಳಲು ಬಯಸ್ತೇನೆ. ಈ ರಹಸ್ಯವನ್ನು ಹೇಳಬಹುದಾದ್ರೆ ನೀನು ಯಾರು ಎನ್ನುವುದನ್ನು ನಮ್ಗೆ ಈಗ ತಿಳಿಸು ಅಂತ ಹೇಳಿ. ವಾಸ್ತವವಾಗಿ ಆ ದೊಡ್ಡ ಹಳ್ಳಿ ಅದು ನೃಗ ಎನ್ನುವ ರಾಜ. ದೇವೋತ್ತಮ ಪರಮಪುರುಷನು ಅವನನ್ನು ಪ್ರಶ್ನೆ ಮಾಡಿದಾಗ ಅವನು ಕೂಡಲೇ ಸೂರ್ಯಪ್ರಕಾಶದಂತೆ ಹೊಳೆಯುತ್ತಿದ್ದ ಅವನ ಆ ಕಿರೀಟ ಭೂಮಿಗೆ ತಗಲುವಂತೆ ಭಗವಂತನಿಗೆ ಅವನು ತಲೆಬಾಗಿದ್ದ. ಮೊಟ್ಟ ಮೊದಲನೆಯದಾಗಿ ಪರಮಪ್ರಭುವಿಗೆ ತನ್ನ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾನೆ. ಆನಂತರ ಅವನು ಹೇಳ್ತಾನೆ, ಪ್ರಿಯ ಪ್ರಭು, ನಾನು ಇಕ್ಷಾಕು ಮಹಾರಾಜನ ಮಗ ನೃಗ ಮಹಾರಾಜ. ನೀನು ಯಾವಾಗ್ಲಾದ್ರೂ ದಾನಶೀಲರನ್ನು ಪರಿಗಣಿಸಿದ್ರೆ ನೀನು ನನ್ನ ಹೆಸರನ್ನು ಕೇಳಿರುತ್ತಿ. ಅದು ನನಗೆ ಗೊತ್ತಿದೆ, ಖಂಡಿತವಾಗಿದೆ. ನೀನೇ ಇದಕ್ಕೆ ಸಾಕ್ಷಿ ಪ್ರಭು. ಜೀವಿಗಳು ಈ ಭೂತಕಾಲದಲ್ಲಿ ಆಗಲಿ, ವರ್ತಮಾನ ಕಾಲದಲ್ಲಿ ಆಗಲಿ ಅಥವಾ ಭವಿಷ್ಯತ್ತಿನಲ್ಲಿ ಮಾಡುವ ಎಲ್ಲಾ ಕೆಲಸಗಳು ಕೂಡ ನಿನಗೆ ಗೊತ್ತಿದೆ. ನಿನ್ನ ನಿರಂತರ ಅರಿವಿನಿಂದ ಏನನ್ನು ಕೂಡ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಾನು ನನ್ನ ಚರಿತ್ರೆಯನ್ನು ಹೇಳುವಂತೆ ನೀನು ಅಪ್ಪಣೆ ಮಾಡಿದೀಯಾ. ಆದುದರಿಂದ ನನ್ನ ಸಂಪೂರ್ಣ ಕಥೆಯನ್ನು ಹೇಳ್ತೇನೆ. ತನ್ನ ಕರ್ಮಕಾಂಡ ಚಟುವಟಿಕೆಗಳು ತಾನು ಅವನತಿಗೆ ಒಳಗಾಗುವುದನ್ನು ಈಗ ನೃಗ ಮಹಾರಾಜನು ಇಲ್ಲಿ ಹೇಳ್ತಾನೆ. ಅವನು ಬಹು ದಾನಶೀಲ ಸ್ವಭಾವದವ. ಎಷ್ಟು ಗೋವುಗಳನ್ನು ದಾನ ಮಾಡಿದ ಅಂತ ಹೇಳಿದ್ರೆ ಆ ಸಂಖ್ಯೆ ಭೂಮಿಯ ಧೂಳು, ಆಕಾಶದ ನಕ್ಷತ್ರಗಳು ಮತ್ತು ಮಳೆಯನ್ನು ಸೇರಿಸುವಷ್ಟಂತೆ.
ವೈದಿಕ ಧಾರ್ಮಿಕ ಸಂದರ್ಭದಲ್ಲಿ ದಾನಶೀಲನಾದವನು ಬ್ರಾಹ್ಮಣರಿಗೆ ಗೋವುಗಳನ್ನು ದಾನ ಮಾಡಬೇಕು ಅಂತ ಇಲ್ಲಿ ಹೇಳಿದೆ. ವೈದಿಕ ಧಾರ್ಮಿಕ ಇದರಲ್ಲಿ ಅವನು ಈ ತತ್ವವನ್ನು ಬಹುತ್ಸಾಹದಿಂದ ಅನುಸರಿಸಿದ ಅಂತೇಳಿ ಅವನ ಮಾತಿನಿಂದ ಗೊತ್ತಾಗ್ತದೆ. ಆದ್ರೆ ಸ್ವಲ್ಪ ಕರ್ತವ್ಯ ಲೋಪ ಆಯ್ತು, ಆದ್ದರಿಂದ ಅವನು ಹಲ್ಲಿಯಾಗಿ ಹುಟ್ಟಬೇಕಾಯ್ತು. ಆದುದರಿಂದ ಭಗವದ್ಗೀತೆಯಲ್ಲಿ ಪ್ರಭುವು ದಾನಶೀಲರಾದವರನ್ನು ಮತ್ತು ದಾನದ ಫಲವನ್ನು ಯಾರು ಪಡೆಯಲಿಕ್ಕೆ ಬಯಸ್ತಾರೋ ಅವನು ಕೃಷ್ಣನ ಸಂತೋಷಕ್ಕಾಗಿಯೇ ದಾನ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ. ದಾನ ನೀಡುವುದೆಂದ್ರೆ ಪುಣ್ಯ ಕಾರ್ಯಗಳನ್ನು ಮಾಡುವುದು. ಪುಣ್ಯ ಕಾರ್ಯಗಳ ಫಲವಾಗಿ ಮನುಷ್ಯನು ಮೇಲಿನ ಲೋಕಗಳಿಗೆ ಹೋಗ್ಬಹುದು. ಆದ್ರೆ ಸ್ವರ್ಗಲೋಕಕ್ಕೆ ಎಂದರೆ ಅವನು ಅಲ್ಲಿ ಸ್ವರ್ಗಲೋಕಕ್ಕೆ ಏರಿದ್ರೆ ಮತ್ತೆ ಕೆಳಗೆ ಬೀಳುವುದಿಲ್ಲ ಎಂದೇನು ಖಂಡಿತವಲ್ಲ. ಅದು ಕರ್ಮಗಳು ಬಹು ಪುಣ್ಯಕರವಾಗಿದೆ ಮತ್ತು ಅದು ಶಾಶ್ವತ ಆನಂದದ ಬದುಕನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ ಎನ್ನುವುದಕ್ಕೆ ಇಲ್ಲಿ ನೃಗ ಮಹಾರಾಜನೇ ಸಾಕ್ಷಿ ಆಗ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಕರ್ಮವು ಪುಣ್ಯಕರವಾಗಿರಲಿ ಅಥವಾ ಪಾಪಕರವಾಗಿರಲಿ ನಿಶ್ಚಯವಾಗಿಯೂ ಅದು ಮನುಷ್ಯನನ್ನು ಬಂಧಿಸ್ತದೆ. ಇಲ್ಲಿ ದೇವೋತ್ತಮ ಪರಮಪುರುಷನ ಪರವಾಗಿ ಅದನ್ನು ಯಜ್ಞ ಎಂದು ಮಾಡಿದ್ರೆ ಮಾತ್ರ ನಾವು ಇದರಿಂದ ಪಾರಾಗಬಹುದು. ಇಲ್ಲಿ ನೃಗ ಮಹಾರಾಜನು ಮುಂದುವರಿದು ಹೇಳ್ತಾನೆ, ತಾನು ದಾನವಾಗಿ ಕೊಟ್ಟ ಹಸುಗಳು ಸಾಮಾನ್ಯ ಹಸುಗಳು ಅಲ್ಲ ಅಂತ ಹೇಳ್ತಾನೆ. ಪ್ರತಿಯೊಂದಕ್ಕೂ ಚಿಕ್ಕ ವಯಸ್ಸು, ಒಂದೇ ಒಂದು ಕರುವಿಗೆ ಅದು ಜನ್ಮ ಕೊಟ್ಟಿತ್ತು. ಈ ಹಸುಗಳು ಹೇರಳವಾದ ವಿಪುಲವಾದ ಹಾಲನ್ನು ಕೊಡ್ತಾ ಇದ್ದವು. ಸೌಮ್ಯವಾಗಿ ಕೂಡ ಇತ್ತು, ಆರೋಗ್ಯ ಕೂಡ ಆಗಿತ್ತು. ಹಸುಗಳೆಲ್ಲವನ್ನು ತಾನು ನ್ಯಾಯವಾಗಿ ಸಂಪಾದಿಸಿದ ಹಣದಿಂದ ಕೊಂಡುಕೊಂಡಿದ್ದೇನೆ. ಅಲ್ಲದೆ ಅವುಗಳ ಕೊಂಬುಗಳಿಗೆಲ್ಲ ಬಂಗಾರದ ತಗಡುಗಳು ಅಲಂಕರಿಸಲಾಗಿತ್ತು. ಅವುಗಳ ಗೊರಸುಗಳಿಗೆ ಬೆಳ್ಳಿಯ ತಗಡುಗಳು, ಮುತ್ತುಗಳು ಮತ್ತು ಸರಗಳಿಂದ ಅದು ಅಲಂಕರಿಸಿದೆ. ಆ ರೇಷ್ಮೆಯ ಹೊದಿಕೆಗಳನ್ನು ಕೂಡ ಹೊದಿಸಲಾಗಿತ್ತು. ಈ ಆಭರಣಗಳಿಂದ ಅಲಂಕೃತವಾದ ಹಸುಗಳನ್ನು ಅಪಾತ್ರನಿಗೆ ಕೊಡುತ್ತಿರಲಿಲ್ಲ. ಸೊಗಸಾದ ಉಡುಪುಗಳು ಧರಿಸಿ ಬಂಗಾರದ ಒಡವೆಯನ್ನು ಧರಿಸಿದ ಶ್ರೇಷ್ಠ ಬ್ರಾಹ್ಮಣರಿಗೆ ಅವುಗಳನ್ನು ಹಂಚುತ್ತಿದ್ರು. ಬ್ರಾಹ್ಮಣರೆಲ್ಲರೂ ಸತ್ಪಾತ್ರರು, ಯಾರು ಕೂಡ ಶ್ರೀಮಂತರಲ್ಲ. ಅವರ ಕುಟುಂಬದವರೆಲ್ಲರೂ ಜೀವನಕ್ಕೆ ಅಗತ್ಯವಾದ ವಸ್ತುಗಳು ಇಲ್ಲದವರು. ನಿಜವಾದ ಬ್ರಾಹ್ಮಣನು ಭೋಗ ಜೀವನಕ್ಕೆಂದು ಕ್ಷತ್ರಿಯರಂತೆ ಅಥವಾ ವೈಶ್ಯರಂತೆ ಎಂದಿಗೂ ಅವರು ಹಣ ಕೂಡಿ ಇಡುವುದಿಲ್ಲ. ಈಗ ಕೂಡಿ ಇಡ್ತಾರಲ್ಲ, ಹಣವು ಪ್ರಾಪಂಚಿಕ ವ್ಯವಹಾರಗಳತ್ತ ಮನಸ್ಸನ್ನು ಸೆಳೆಯುತ್ತದೆ ಎನ್ನುವುದನ್ನು ಇಲ್ಲಿ ತಿಳಿದುಕೊಂಡು ಬ್ರಾಹ್ಮಣನು ಸದಾ ಬಡತನದಲ್ಲಿಯೇ ಇರ್ತಾನೆ. ಹೀಗೆ ಬದುಕುವುದು ಕೂಡ ಅರ್ಹ ಬ್ರಾಹ್ಮಣನ ವ್ರತ. ಈ ಬ್ರಾಹ್ಮಣರೆಲ್ಲ ಈ ವ್ರತದಲ್ಲಿ ನಿಷ್ಠರಾಗಿ ಇದ್ದವರು. ಅವರೆಲ್ಲ ವೇದದಲ್ಲಿ ಪಾರಂಗತರು. ತಮ್ಮ ಜೀವನದಲ್ಲಿ ಅಗತ್ಯವಾದ ವ್ರತಗಳನ್ನು ನಿಯಮಗಳನ್ನು ಪಾಲಿಸ್ತಿದ್ರು. ಉದಾರಿಗಳು ಕೂಡ ಆಗಿದ್ರು. ಸತ್ಪ್ರಾತ ಬ್ರಾಹ್ಮಣರಿಗೆ ಅಗತ್ಯವಾದ ಮಟ್ಟದಲ್ಲಿ ಇದ್ದವರು. ಅವರು ಎಲ್ಲರ ವಿಷಯದಲ್ಲಿ ಕೂಡ ಸ್ನೇಹದಿಂದ ಇದ್ದರು. ಮುಖ್ಯವಾಗಿ ಅವರು ತರುಣರಾಗಿರ್ತಿದ್ರು. ಅರ್ಹ ಬ್ರಾಹ್ಮಣರು ಗೋವುಗಳೊಡನೆ ಅವರಿಗೆ ಭೂಮಿ, ಬಂಗಾರ, ಮನೆಗಳು, ಕುದುರೆಗಳು ಮತ್ತು ಆನೆಗಳನ್ನೆಲ್ಲ ಕೊಡ್ತಿದ್ರು. ಹಾಗೆ ನೋಡಿ, ಅವಿವಾಹಿತರಿಗೆ ವಧುಗಳನ್ನು, ಮನೆಯ ಕೆಲಸದವರನ್ನು, ಧಾನ್ಯಗಳನ್ನು, ಬೆಳ್ಳಿಯನ್ನು, ಪಾತ್ರೆಗಳನ್ನು, ಉಡುಪುಗಳನ್ನು, ಆಭರಣಗಳನ್ನು, ಮನೆಯ ಪೀಠೋಪಕರಣಗಳನ್ನು, ಹಾಗೆ ರಥಗಳು ಮೊದಲಾದವುಗಳನ್ನೆಲ್ಲ ಕೊಡ್ತಾ ಇದ್ರು. ವೈದಿಕ ನಿಧಿಗಳಿಗೆ ಅನುಗುಣವಾದ ಒಳ್ಳೆಯ ಯಜ್ಞವನ್ನು ನೆರವೇರಿಸಿ ಕೊಡಲಾಯಿತು. ಬ್ರಾಹ್ಮಣರಿಗೆ ದಾನಗಳನ್ನು ನೀಡಿದು ಮಾತ್ರವಲ್ಲ, ಬಾವಿಗಳನ್ನು ಕೂಡ ತೋಡಿಸುವುದು, ರಸ್ತೆಯ ಬದಿಗಳಲ್ಲೆಲ್ಲ ಗಿಡಗಳನ್ನು ನೆಡುವುದು, ರಾಜಮಾರ್ಗಗಳ ಬಳಿ ಕೆರೆಗಳನ್ನು ನಿರ್ಮಿಸುವುದು, ಇಂತಹ ಪುಣ್ಯ ಕಾರ್ಯಗಳನ್ನು ಕೂಡ ಮಾಡಿದೆ ಅಂತ ಹೇಳಿ ಇಲ್ಲಿ ನೃಗ ಮಹಾರಾಜನು ಹೇಳ್ತಾನೆ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ರಾಜನು ಮುಂದುವರೆದ ಅಲ್ಲಿಂದ ಅಲ್ವಾ ಮಾತಾಜಿ? ಹೌದೌದು. ರಾಜನು ಮುಂದುವರಿದು ಹೀಗೆಂದನು, ಇಷ್ಟೆಲ್ಲ ಆದರೂ ದುರದೃಷ್ಟದಿಂದ ಒಬ್ಬ ಬ್ರಾಹ್ಮಣನ ಒಂದು ಹಸುವು ಇತರ ಹಸುಗಳ ಮಧ್ಯೆ ಸೇರಿಕೊಂಡಿತು. ಇದನ್ನು ತಿಳಿಯದ ನಾನು ಅದನ್ನು ಮತ್ತೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿದನು.
ಆ ಬ್ರಾಹ್ಮಣನು ಅದನ್ನು ಕರೆದೊಯ್ಯುತ್ತಿದ್ದಾಗ ಅದರ ಮೊದಲಿನ ಯಜಮಾನನು ಈ ಗೋವನ್ನು ಆಗಲೇ ನನಗೆ ಕೊಟ್ಟಿದ್ದರು, ಇದನ್ನು ನೀನೇಕೆ ಕರೆದೊಯ್ಯುತ್ತಿ ಎಂದು ಕೇಳಿ ಅದು ತನ್ನದೆಂದನು. ಆ ಇಬ್ಬರು ಬ್ರಾಹ್ಮಣರ ನಡುವೆ ವಾದ ವಿವಾದಗಳಾದವು, ಕಲಹವಾಯಿತು. ಅವರಿಬ್ಬರೂ ನನ್ನ ಬಳಿಗೆ ಬಂದು ನಾನು ಆಗಲೇ ದಾನವಾಗಿ ನೀಡಿದ ಗೋವನ್ನು ಹಿಂದಕ್ಕೆ ತೆಗೆದುಕೊಂಡನೆಂದು ಆರೋಪ ಮಾಡಿದರು. ಏನನ್ನಾದರೂ ದಾನ ಕೊಟ್ಟು ಅದರಲ್ಲಿಯೂ ಬ್ರಾಹ್ಮಣನಿಗೆ ಕೊಟ್ಟು ಹಿಂದಕ್ಕೆ ಪಡೆಯುವುದು ಮಹಾಪಾಪ ಎಂದು ಭಾವಿಸುತ್ತಾರೆ. ಬ್ರಾಹ್ಮಣರಿಬ್ಬರು ರಾಜನನ್ನು ಒಂದು ರೀತಿಯಲ್ಲಿ ಆಕ್ಷೇಪಿಸಿದಾಗ ಅವನಿಗೆ ಇದು ಹೇಗಾಯಿತು ಎಂದು ತೊಡಕಾಯಿತು. ಅನಂತರ ಬಹು ವಿನಯದಿಂದ ರಾಜನು ಆ ಬ್ರಾಹ್ಮಣರಿಬ್ಬರ ನಡುವೆ ವ್ಯಾಜ್ಯಕ್ಕೆ ಕಾರಣವಾದಿಂದ ಒಂದು ಹಸುವಿಗೆ ಬದಲಾಗಿ 1,00,000 ಗೋವುಗಳನ್ನು ಒಬ್ಬೊಬ್ಬರಿಗೂ ಕೊಡುವುದಾಗಿ ಹೇಳಿದನು. ತಾನು ಅದರ ಸೇವಕನೆಂದು ಹೇಗೋ ತಪ್ಪಾಗಿ ಬಿಟ್ಟಿತೆಂದು ಭಿನ್ನವಿಸಿಕೊಂಡನು. ಅದನ್ನು ಸರಿಪಡಿಸಲು ಅವರು ಕೃಪೆಯಿಟ್ಟು ಗೋವಿನ ಬದಲಾಗಿ ತಾವು ನೀಡುವುದನ್ನು ಸ್ವೀಕರಿಸಬೇಕೆಂದು ಬೇಡಿಕೊಂಡನು. ಈ ಒಂದು ತಪ್ಪಿಗಾಗಿ ತಾನು ನರಕದಲ್ಲಿ ಬೀಳುವಂತೆ ಮಾಡಬಾರದೆಂದು ಮನಪೂರ್ವಕವಾಗಿ ಮನವಿ ಮಾಡಿದನು. ಬ್ರಾಹ್ಮಣರ ಸ್ವತ್ತಿಗೆ ಬ್ರಹ್ಮಸ್ವ ಎಂದು ಹೆಸರು. ಮನುಸಂಹಿತೆಯಂತೆ ಸರ್ಕಾರವು ಅದನ್ನು ತೆಗೆದುಕೊಳ್ಳಲಾಗದು. ಇಬ್ಬರು ಬ್ರಾಹ್ಮಣರು ಆ ಗೋವು ತಮ್ಮದೇ ಎಂದು ಏನೇ ಆಗಲಿ ಅದನ್ನು ಹಿಂತೆಗೆದುಕೊಳ್ಳುವಂತಿಲ್ಲವೆಂದು ಹಠ ಹಿಡಿದರು. ಆ ಗೋವಿಗೆ ಬದಲಾಗಿ 1,00,000 ಗೋವುಗಳನ್ನು ತೆಗೆದುಕೊಳ್ಳಲು ಇಬ್ಬರೂ ಒಪ್ಪಲಿಲ್ಲ. ಹೀಗೆ ರಾಜನು ಸಲಹೆಯನ್ನು ಒಪ್ಪದೆ ನ್ಯಾಯವಾದ ಸ್ಥಾನದ ಆಕ್ರಮಣವಾಗಿದೆ ಎಂದು ಭಾವಿಸಿ ಬ್ರಾಹ್ಮಣರಿಬ್ಬರು ಕೋಪದಿಂದ ಹೊರಟು ಹೋದರು. ಇದಾದ ನಂತರ ಅರಸನ ಮರಣಕಾಲವು ಸನ್ನಿಹಿತವಾದಾಗ ಅವನನ್ನು ಯಮರಾಜನ ಮುಂದೆ ನಿಲ್ಲಿಸಲಾಯಿತು. ರಾಜನಿಗೆ ತನ್ನ ಪುಣ್ಯಕಾರ್ಯಗಳ ಫಲವನ್ನು ಮೊದಲು ಅನುಭವಿಸಲು ಇಷ್ಟವೇ, ಪಾಪಕಾರ್ಯಗಳ ಫಲವನ್ನು ಮೊದಲು ಅನುಭವಿಸುವುದು ಇಷ್ಟವೇ ಎಂದು ಯಮರಾಜನು ಕೇಳಿದನು. ರಾಜನು ಅಸಂಖ್ಯಾತ ಪುಣ್ಯಕಾರ್ಯಗಳನ್ನು ಮಾಡುವುದರಿಂದ ಮೃಗನ ಸಂತೋಷದ ಅನುಭವಕ್ಕೆ ಎಲ್ಲಿ ಎಂದು ಅವನಿಗೂ ತಿಳಿಯುವಂತಿರಲಿಲ್ಲ. ರಾಜನ ಪ್ರಾಪಂಚಿಕ ಸುಖಕ್ಕೆ ಮಿತಿಯೇ ಇರಲಿಲ್ಲ. ಆದರೆ ಯಮನು ಸೂಚನೆಯನ್ನು ಕೊಟ್ಟರೂ ಅವನಿಗೆ ಗೊಂದಲವಾಯಿತು. ತನ್ನ ಪಾಪಕಾರ್ಯಗಳ ಫಲವನ್ನು ಮೊದಲು ಅನುಭವಿಸಲು ತೀರ್ಮಾನಿಸಿದನು. ಯಮರಾಜನು ಕೂಡಲೇ ಅವನನ್ನು ಹಲ್ಲಿಯಾಗಿ ಮಾರ್ಪಡಿಸಿದನು. ಮಾತಾಜಿ ಮುಂದೆ ಓದ್ಲಾ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಇಲ್ಲಿ ರಾಜನು ಮುಂದುವರಿದು ಏನ್ ಹೇಳ್ತಾನೆ, ಇಷ್ಟೆಲ್ಲ ಆದ್ರೂ ಕೂಡ ದುರದೃಷ್ಟದಿಂದ ಒಬ್ಬ ಬ್ರಾಹ್ಮಣನ ಒಂದು ಹಸು ಅದು ಇತರ ಹಸುಗಳ ಮಧ್ಯೆ ಸೇರಿಕೊಂಡು ಹೋಯ್ತು. ಇದನ್ನು ನನಗೆ ಗೊತ್ತಾಗ್ಲಿಲ್ಲ, ತಿಳಿಯದೆ ನಾನು ಮತ್ತೊಬ್ಬ ಬ್ರಾಹ್ಮಣನಿಗೆ ಅದನ್ನು ದಾನ ಮಾಡಿದೆ. ಆ ಬ್ರಾಹ್ಮಣ ಅದನ್ನು ಕೊಂಡೋಗುತ್ತಿರುವಾಗ ಮೊದಲಿನ ಯಜಮಾನ ಆ ಗೋವನ್ನು ಆಗ್ಲೇ ನನಗೆ ಕೊಟ್ಟಿದ್ದಾರೆ, ನೀನೇಕೆ ಇದನ್ನು ಕೊಂಡು ಹೋಗ್ತಿದ್ಯಾ ಅಂತ ಹೇಳಿ ಅದು ತನ್ನದು ಅಂತ ಹೇಳ್ತಾನೆ. ಹಾಗೆ ಇಬ್ಬರ ನಡುವೆ, ಬ್ರಾಹ್ಮಣರ ನಡುವೆ ವಾದ ವಿವಾದಗಳು ಆಗ್ತವೆ, ಕಲಹ ಕೂಡ ಆಯ್ತು. ಅವರಿಬ್ಬರು ಈಗ ರಾಜನ ಬಳಿಗೆ ನನ್ನ ಬಳಿಗೆ ಬಂದು ನಾನು ಆಗಲೇ ದಾನವಾಗಿ ನೀಡಿದ ಆ ಗೋವನ್ನು ಹಿಂದಕ್ಕೆ ಕೊಡು ನಿಂತು ಆರೋಪ ಮಾಡಿದ್ರು. ಅದನ್ನು ಹಿಂದಕ್ಕೆ ಕೊಡು ಅಂತೇಳಿ ಆರೋಪ ಕೂಡ ಮಾಡಿದ. ಏನನ್ನಾದ್ರೂ ದಾನ ಕೊಟ್ಟು ಅದರಲ್ಲಿಯೂ ಬ್ರಾಹ್ಮಣನಿಗೆ ಕೊಟ್ಟು ಹಿಂದಕ್ಕೆ ಪಡೆಯುವುದು ಅದು ಮಹಾಪಾಪ ಅಂತ. ಬ್ರಾಹ್ಮಣರಿಬ್ಬರು ರಾಜನನ್ನು ಒಂದೇ ರೀತಿಯಲ್ಲಿ ಆಕ್ಷೇಪಿಸಿದಾಗ ಇದು ಅವನಿಗೆ ಈ ರೀತಿ ಆಯಿತು, ಇದೇ ತೊಡಕು ಅಂತ. ಅನಂತರ ಅವನು ಬಹು ವಿನಯದಿಂದ ರಾಜನು ಆ ಬ್ರಾಹ್ಮಣರಿಬ್ಬರ ನಡುವೆ ವ್ಯಾಜ್ಯಕ್ಕೆ ಕಾರಣವಾದ ಒಂದು ಹಸುವಿಗೆ ಬದಲಾಗಿ 1,00,000 ಗೋವುಗಳನ್ನು ಒಬ್ಬೊಬ್ಬರಿಗೆ ಕೊಡುವುದಾಗಿ ಹೇಳ್ತಾನೆ. ತಾನು ಅವರ ಸೇವಕನೆಂದು ಹೇಗೋ ತಪ್ಪಾಗಿ ಬಿಟ್ಟಿತೆಂದು ಭಿನ್ನವಿಸಿದನು. ಅದನ್ನು ಸರಿಪಡಿಸಲು ಅವರು ಕೃಪೆಯಿಟ್ಟು ಗೋವಿನ ಬದಲಾಗಿ ತಾನು ನೀಡುವುದನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾನೆ. ತಾನು ಮಾಡಿದ ಒಂದು ತಪ್ಪಿಗಾಗಿ ತಾನು ನರಕದಲ್ಲಿ ಬೀಳುವಂತೆ ಮಾಡಬಾರದೆಂದು ಮನಪೂರ್ವಕವಾಗಿ ಅವರು ಮನವಿ ಮಾಡ್ತಾನೆ ಅವನು ರಾಜ. ಬ್ರಾಹ್ಮಣನ ಸ್ವತ್ತಿಗೆ ಅಲ್ಲಿ ಬ್ರಹ್ಮಸ್ವ ಅಂತ ಹೇಳಿ ಕರೀತಾರೆ. ಮನುಸಂಹಿತೆಯಿಂದ ಸರ್ಕಾರ ಅದನ್ನು ತೆಗೆದುಕೊಳ್ಳಲಾಗದು. ಇಬ್ಬರು ಬ್ರಾಹ್ಮಣರು ಈ ಗೋವು ತಮ್ಮದೇ ಎಂದು ಏನೇ ಆಗ್ಲಿ ಅದನ್ನು ಹಿಂತೆಗೆದುಕೊಳ್ಳುವುದಿಲ್ಲವೆಂದು ಹಠ ಹಿಡಿತಾರೆ. ಈ ಗೋವಿಗೆ ಬದಲಾಗಿ 1,00,000 ಗೋವುಗಳನ್ನು ತೆಗೆದುಕೊಳ್ಳಲು ಕೂಡ ಇಬ್ಬರು ಕೂಡ ಒಪ್ಪುವುದಿಲ್ಲ. ಈಗ ರಾಜನ ಸಲಹೆಯನ್ನು ಒಪ್ಪದೆ ನ್ಯಾಯವಾದ ಸ್ಥಾನದ
ಅಲ್ಲಿ ಆಕ್ರಮಣ ಆಗಿದೆ ಎಂದು ಭಾವಿಸಿ ಬ್ರಾಹ್ಮಣರಿಬ್ಬರು ಕೋಪದಿಂದ ಹೊರಟು ಹೋಗ್ತಾರೆ. ಇದಾದ ನಂತರ ಅರಸನ ಮರಣಕಾಲವು ಸನ್ನಿಹಿತವಾದಾಗ ಅವನನ್ನು ಯಮರಾಜನ ಮುಂದೆ ನಿಲ್ಲಿಸಲಾಯಿತು. ರಾಜನಿಗೆ ತನ್ನ ಪುಣ್ಯ ಕಾರ್ಯಗಳ ಫಲವನ್ನು ಮೊದಲು ಅನುಭವಿಸಲು ಇಷ್ಟವೇ, ಪಾಪ ಕಾರ್ಯಗಳ ಫಲವನ್ನು ಮೊದಲು ಅನುಭವಿಸುವುದು ಇಷ್ಟವೇ ಅಂತೇಳಿ ಯಮರಾಜ ಕೇಳ್ತಾನೆ. ರಾಜನು ಅಸಂಖ್ಯಾತ ಪುಣ್ಯ ಕಾರ್ಯಗಳನ್ನು ಮಾಡಿದ್ರಿಂದ ನೃಗಣ ಸಂತೋಷದ ಅನುಭವಕ್ಕೆ ಎಲ್ಲಿ ಎಂದು ಅವನಿಗೂ ತಿಳಿಯುವಂತಿರಲಿಲ್ಲ. ರಾಜನ ಪ್ರಾಪಂಚಿಕ ಸುಖಕ್ಕೆ ಮಿತಿಯೇ ಇರಲಿಲ್ಲ. ಆದರೆ ಯಮನು ಆ ಸೂಚನೆಯನ್ನು ಕೊಟ್ಟರು ಅವನಿಗೆ ಎಲ್ಲಿ ಈಗ ಗೊಂದಲ ಆಯ್ತು. ತನ್ನ ಪಾಪ ಕಾರ್ಯಗಳ ಫಲವನ್ನು ಮೊದಲು ಅನುಭವಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾನೆ. ಯಮರಾಜನು ಕೂಡ್ಲೆ ಅವನನ್ನು ಹಲ್ಲಿಯಾಗಿ ಮಾರ್ಪಾಡು ಮಾಡ್ತಾನೆ. ಓದ್ಬೋದಾ? ಓದಿ ಮಾತಾಜಿ, ಓದಿ. ಯಾರು ಓದ್ತಾರೆ? ಲಕ್ಷ್ಮೀ ಬೀವಿಯಾ? ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ, ಓದಿ. ಮಾತಾಜಿ ಎಲ್ಲಿಂದ? ನೃಗರಾಜನು. ಎಸ್ ಮಾತಾಜಿ. ನೃಗರಾಜನು ಹಲ್ಲಿಯಾಗಿ ಬಾವಿಯಲ್ಲಿ ಬಹು ಕಾಲದಿಂದ ಇದ್ದನು. ಅವನು ಕೃಷ್ಣನಿಗೆ ಹೀಗೆ ಹೇಳಿದನು, ಈ ಹೀನ ಸ್ಥಿತಿಗೆ ನಾನು ಇಳಿದಿದ್ದರೂ ಪ್ರಿಯ ಪ್ರಭುವೆ, ನಾನು ನಿನ್ನನ್ನು ಕುರಿತು ಯೋಚನೆ ಮಾಡುತ್ತಿದ್ದೆನೋ. ಈ ನನ್ನ ಸ್ಮರಣ ಶಕ್ತಿಗೆ ಎಂದೂ ಸೋಲ ಆಗಲಿಲ್ಲ. ನೃಗ ಮಹಾರಾಜನ ಈ ಮಾತುಗಳಿಂದ ಕರ್ಮಫಲ ತತ್ವಕ್ಕನುಗುಣವಾಗಿ ಒಂದಿಷ್ಟು ಪ್ರಾಪಂಚಿಕ ಲಾಭವನ್ನು ಪಡೆದುಕೊಳ್ಳುವವರು ಅಷ್ಟೇನು ಬುದ್ಧಿವಂತರಲ್ಲ ಎಂದು ಕಾಣುತ್ತದೆ. ಯಮರಾಜನು ಆಯ್ಕೆಯನ್ನು ಅವನಿಗೆ ಬಿಟ್ಟಾಗ ನೃಗರಾಜನು ತಾನು ತನ್ನ ಪುಣ್ಯ ಕಾರ್ಯಗಳ ಫಲವನ್ನು ಮೊದಲು ಅನುಭವಿಸುವೆನೆಂದು ಹೇಳಬಹುದಾಗಿತ್ತು. ಇದರ ಬದಲು ಮೊದಲು ತನ್ನ ಪಾಪ ಕಾರ್ಯಗಳ ಫಲವನ್ನು ಅನುಭವಿಸಿ ಅನಂತರ ತನ್ನ ಪುಣ್ಯ ಕಾರ್ಯಗಳನ್ನು ಫಲವನ್ನು ನಿರಾತಂಕವಾಗಿ ಅನುಭವಿಸುವುದು ಉತ್ತಮ ಎಂದು ಅವನು ಯೋಚಿಸಿದನು. ಒಟ್ಟಿನಲ್ಲಿ ಅವನಲ್ಲಿ ಕೃಷ್ಣ ಪ್ರಜ್ಞೆಯು ಬೆಳೆದಿರಲಿಲ್ಲ. ಕೃಷ್ಣ ಪ್ರಜ್ಞೆಯು ದೇವರಾದ ಕೃಷ್ಣನಲ್ಲಿ ಪ್ರೀತಿಯನ್ನು ಬೆಳೆಸುತ್ತದೆ, ಪುಣ್ಯ ಕಾರ್ಯ ಅಥವಾ ಪಾಪ ಕಾರ್ಯಗಳಲ್ಲ. ಆದುದರಿಂದ ಅವನಿಗೆ ಅಂತಹ ಕರ್ಮದ ಫಲವು ಅಂಟುವುದಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದಂತೆ ಪ್ರಭುವಿನ ಕೃಪೆಯಿಂದ ಭಕ್ತನು ಕರ್ಮಗಳ ಪರಿಣಾಮವಾದ ಫಲಗಳಿಗೆ ಗುರಿಯಾಗುವುದಿಲ್ಲ. ಹೇಗೋ ಅಂತೂ ತನ್ನ ಪುಣ್ಯ ಕಾರ್ಯಗಳ ಫಲವಾಗಿ ನೃಗರಾಜನಿಗೆ ಪ್ರಭುವನ್ನು ನೋಡುವ ಆಕಾಂಕ್ಷೆ ಇದ್ದಿತು. ಅವನು ಮುಂದುವರಿದು ಹೀಗೆ ಹೇಳಿದನು, ಪ್ರಿಯ ಪ್ರಭು, ಎಂದಾದರೂ ಮುಖತಃ ನಿನ್ನನ್ನು ನೋಡಬೇಕೆಂದು ನನಗೆ ಬಹು ಆಸೆ ಇತ್ತು. ನಾನು ಮಾಡಿದ ವಿದ್ಯುಕ್ತ ದಾನಶೀಲ ಕೆಲಸ ಕಾರ್ಯಗಳು ನಿನ್ನನ್ನು ಮುಖತಃ ನೋಡಬೇಕೆಂಬ ನನ್ನ ಮಹದಾಸೆಯೊಡನೆ ಸೇರಿ ನಾನು ಅಲ್ಲಿಯಾದರೂ ಅದರ ಇಂದಿನ ಜನ್ಮದಲ್ಲಿ ನಾನು ಯಾರು ಎನ್ನುವ ನೆನಪನ್ನು ಇಟ್ಟುಕೊಳ್ಳಲು ಸಾಧ್ಯವಾಗಿದೆ. ತನ್ನ ಹಿಂದಿನ ಜನ್ಮದ ನೆನಪಿರುವವನನ್ನು ಎಂದು ಕರೆಯುತ್ತಾರೆ. ಪ್ರಿಯ ಪ್ರಭು, ನೀನು ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮನು. ವೇದ ಮತ್ತು ಉಪನಿಷತ್ತುಗಳ ಮೂಲಕ ನಿನ್ನನ್ನು ಕಾಣಬಲ್ಲ ಅನೇಕ ಮಹಾಯೋಗಿಗಳಿದ್ದಾರೆ. ನಿನ್ನ ಗುಣಕ್ಕೆ ಸಮನಾಗಿ ಇರುವ ಸ್ಥಾನವನ್ನು ಪಡೆದುಕೊಳ್ಳಲು ಅವರು ತಮ್ಮ ಹೃದಯಗಳಲ್ಲಿ ಸದಾ ನಿನ್ನನ್ನು ಧ್ಯಾನಿಸುತ್ತಾರೆ. ಇಂತಹ ಉನ್ನತ ಪ್ರಾಜ್ಞರು ನಿರಂತರವಾಗಿ ತಮ್ಮ ಹೃದಯಗಳಲ್ಲಿ ನಿನ್ನನ್ನು ಕಾಣಬಹುದಾದರೂ ಅವರು ನಿನ್ನನ್ನು ಮುಖತಃ ಕಾಣಲಾರರು. ಆದುದರಿಂದ ನಿನ್ನನ್ನು ಕಣ್ಣಾರೆ ಕಾಣಲು ನನಗೆ ಸಾಧ್ಯವಾಯಿತೆಂದು ನನಗೆ ಆಶ್ಚರ್ಯವಾಗುತ್ತಿದೆ. ನಾನು ರಾಜನಾಗುತ್ತಿದ್ದರಿಂದ ವಿಶೇಷವಾಗಿ ಹಲವಾರು ಕೆಲಸ ಕಾರ್ಯಗಳಲ್ಲಿ ನಿರತನಾಗಿದ್ದೆ ಎಂದು ನನಗೆ ಗೊತ್ತು. ನಾನು ಭೋಗ ಮತ್ತು ಶ್ರೀಮಂತಿಕೆಗಳ ಮಧ್ಯೆ ಇದ್ದು ಭೌತಿಕ ಬದುಕಿನ ಅನೇಕ ಸುಖ ದುಃಖಗಳನ್ನು ಅನುಭವಿಸಿಯೂ ನಿನ್ನನ್ನು ಕಣ್ಣಾರೆ ಕಾಣುವ ಭಾಗ್ಯವು ನನಗೆ ಆಗಿದೆ. ನನಗೆ ತಿಳಿದ ಮಟ್ಟಿಗೆ ಮನುಷ್ಯನು ಭೌತಿಕ ಅಸ್ತಿತ್ವದಿಂದ ಬಿಡುಗಡೆಯಾದಾಗ ಅವನು ನಿನ್ನನ್ನು ಈ ರೀತಿಯಲ್ಲಿ ಕಾಣಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ವಾಂಚ ಕಲ್ಪತರು ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿ. 1 ನಿಮಿಷ ಇದೆ. 1 ನಿಮಿಷದೊಳಗೆ ನಿಮ್ಮದೆಲ್ಲರೂ ಅಟೆಂಡೆನ್ಸ್ ಹಾಕ್ಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಧನ್ಯವಾದಗಳು. ಓ, ಇದ್ರಲ್ಲಿ ಇಲ್ಲ. ಓಕೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಚೆನ್ನಾಗಾಯ್ತಾ ಫಂಕ್ಷನ್ ಎಲ್ಲ? ಆಯ್ತು, ಒಂದ್ ನಿಮಿಷ ಮಾತಾಜಿ. ಸರಿ ಸರಿ ಮಾತಾಜಿ. ಎಲ್ಲಿ ಹೋಯ್ತು? ಓ ಮಾತಾಜಿ, ನಾನು ರೆಕಾರ್ಡಿಂಗ್ ಸ್ಟಾಪ್ ಮಾಡಿದೇನೋ ಇಲ್ಲವೋ ಗೊತ್ತಿಲ್ಲ. ನಮಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಇನ್ನ ರೆಕಾರ್ಡಿಂಗ್ ಸ್ಟಾಪ್ ಆಗಿಲ್ಲ ಮಾತಾಜಿ, ಲೈವ್ ಇದೆ. ಮಾಡಿ ಮಾತಾಜಿ, ಮಾಡಿ ಮಾತಾಜಿ. ಸರಿ ಪೋಸ್ಟ್ ನಿಮ್ಗೆ ಹೋಯ್ತು ಮಾತಾಜಿ. ಮಾಡ್ತೀನಿ ಮಾತಾಜಿ ನಾನು. ಓಕೆ ಓಕೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.